करे माणिक्य वीणाधरे ओंकारे विश्वंभरे श्वेतांबरे श्रीकरे माणिक्य वीणाधरे ओंकारे विश्वंभरे श्वेतांबरे श्रीकरे ज्ञानतरंगिणी आनंददायिनी गाना नंदकनी नादस्वरूपिणी वेदसुबोधिनी सज्जना रक्षमणी सरसिज भवसती वरदेवी मलमती करुणिसे मगे ओ माते शारदा प्रसिद्ध सुंदर स्मित बंधुरे मोद मंदिरे तामसा परे प्रेम बासुरे काव्य प्रदे श्रीकरे माणिक्य वीणाधरे ओंकार विश्वंभरे श्वेतांबरे श्रीकरे ಡಿಸ್ಟ್ರಿಕ್ಟ್ 3181ನಲ್ಲಿ ಝೋನ್ 3ಯ ದೇರಳಕಟ್ಟೆ ಕ್ಲಬ್ ಕಳೆದ 10 ವರ್ಷಗಳಿಂದ ಅಂತಹ ಹೇಳಿಕೊಳ್ಳುವಂತಹ ಸಾಧನೆಯನ್ನು ಮಾಡದಿದ್ದರೂ ಸಹ ವಲಯದಲ್ಲಿ ಹಾಗೆ ಡಿಸ್ಟ್ರಿಕ್ಟ್ನಲ್ಲಿ ನಿಮ್ಮೆಲ್ಲರ ಪ್ರೀತಿಗೆ ಪಾತ್ರರಾಗಿದ್ದೇವೆ ಅಂತ ಹೇಳುವಂಥದ್ದು ನಮಗೆ ದೊಡ್ಡ ಹೆಮ್ಮೆಯ ವಿಚಾರ. ಆದ್ದರಿಂದ ಬರಬರುತ್ತಾ 10 ವರ್ಷಗಳನ್ನು ಕಳೆದದ್ದೇ ಗೊತ್ತಾಗಿಲ್ಲ. 10 ವರ್ಷಕ್ಕೆ 2ನೇ ಅವಧಿಗೆ ನಮ್ಮ ಆತ್ಮೀಯರಾದಂಥ ರೊಟೇರಿಯನ್ PHF ರವೀಂದ್ರ ಶೆಟ್ಟಿ ಕಲ್ಲೆಕಾರ್ ಗೊತ್ತು, ಇವರು ಈ ಒಂದು ಭಾರವನ್ನು ಹೊತ್ತುಕೊಂಡು ನಿರಂತರವಾಗಿ ಸದ್ದಿಲ್ಲದೆ ಹಲವು ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬಂದವರು. ಇವತ್ತು ಈ ದಶಮಾನೋತ್ಸವದ ಹೊಸತಿಲವಿರುವ ನಮ್ಮ ಈ ದಶಮಾನೋತ್ಸವದ ಸಮಾರೋಪ ಸಮಾರಂಭದಲ್ಲಿ ಈ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡು ಕಾರ್ಯಕ್ರಮವನ್ನು ಚೆಂದ ಮಾಡಿಕೊಡಬೇಕು ಅಂತೇಳಿ ಅವರ ವಿನಂತಿ ಮಾಡುತ್ತಾ ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತೇನೆ. ಮುಖ್ಯ ಅತಿಥಿಗಳಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸತಕ್ಕಂತಹ ನಮ್ಮ ಆತ್ಮೀಯರು 18-19ನೇ ಸಾಲಿನ ಡಿಸ್ಟ್ರಿಕ್ಟ್ ಗವರ್ನರು ಆಗಿರುವಂತಹ ಹಾಗೆ ನನ್ನ ಅಧ್ಯಕ್ಷತೆಯ ಸಮಯದಲ್ಲಿ ಅಸಿಸ್ಟೆಂಟ್ ಗವರ್ನರ್ ಕೂಡ ಆಗಿದ್ದವರು ರೊಟೇರಿಯನ್ MHF ರೋಹಿನಾಥ್ ರವರು, ಅವರನ್ನು ಕೂಡ ನಾನು ಬಹಳ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ದೇರಳಕಟ್ಟೆ ರೋಟರಿ ಕ್ಲಬ್ಬಿಗೆ ಅದನ್ನು ಪೋಷಿಸಿರುವವರು ಯಾರು ಕೇಳಿದರೆ ನಮ್ಮ PDG ನಮ್ಮ GSR ಆಗಿರುವಂತಹ ರೊಟೇರಿಯನ್ ಡಾಕ್ಟರ್ ದೇವದಾಸ್ ರೈ ಅವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಇನ್ನು ಅಸಿಸ್ಟೆಂಟ್ ಗವರ್ನರ್ ರಾಜೇಂದ್ರ ಕಲ್ಬಾವಿ ಅವರ ಮಾರ್ಗದರ್ಶನ ಇಲ್ಲದೆ ನಮ್ಮ ಕ್ಲಬ್ಬು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡುವಂತಿಲ್ಲ. ಆದ್ದರಿಂದ ರೊಟೇರಿಯನ್ PHF ರಾಜೇಂದ್ರ ಕಲ್ಬಾವಿ ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ವೇದಿಕೆಯಲ್ಲಿ ನಮ್ಮದೇ ಕ್ಲಬ್ನ ಕಾರ್ಯದರ್ಶಿಯವರು ಹಾಗೆ ಪಾಸ್ಟ್ ಪ್ರೆಸಿಡೆಂಟ್ ಆಗಿದ್ದವರು ರೊಟೇರಿಯನ್ ಜಯಪ್ರಕಾಶ್ ರೈ ಅವರಿದ್ದಾರೆ, ಪ್ರೆಸಿಡೆಂಟ್ ಎಲೆಕ್ಟ್ ಪುರುಷೋತ್ತಮ ಅಂಚನ್ ರವರಿದ್ದಾರೆ. ಇವರಿಗೆ ಕೂಡ ನಾನು ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಇವತ್ತು ಆಗಮಿಸಿರುವಂತಹ PDG ಕೃಷ್ಣ ಶೆಟ್ಟಿ ಅವರನ್ನು ಕೂಡ ನಾನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ DGN ಆಗಿ ನೇಮಕಗೊಂಡಂತಹ
ಆಯ್ಕೆಗೊಂಡಂತಹ ರಂಗನಾಥ್ ಭಟ್, ರೊಟೇರಿಯನ್ ರಂಗನಾಥ್ ಭಟ್ ನಮ್ಮೊಟ್ಟಿಗಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತೇನೆ. ಅಸಿಸ್ಟೆಂಟ್ ಗವರ್ನರ್ ಝೋನ್ 2ನ ನವೀನ್ ಶೆಟ್ಟಿ ಅವರಿದ್ದಾರೆ. ಅವರಿಗೆ ಕೂಡ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತೇನೆ. ಬರುವ ವರ್ಷಕ್ಕೆ ಅಂದರೆ ನಮ್ಮದು ಜುಲೈ 1ರಿಂದ ಹೊಸ ವರ್ಷ ಆರಂಭ. ಇದಕ್ಕೆ ಅಸಿಸ್ಟೆಂಟ್ ಗವರ್ನರ್ ಆಗಿ ಎಲೆಕ್ಟ್ ಆದಂತಹ ನಮ್ಮ ದಿವಾಕರ್ ಅಮೀನ್ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಗೆ ಕೂಡ ಹೃತ್ಪೂರ್ವಕವಾದಂಥ ಸ್ವಾಗತ. ಝೋನ್ 4 ಮತ್ತು ಝೋನ್ 5ನಿಂದ ಕೂಡ ಬಂದಂತಹ ಸಂತೋಷ್ ಶೆಟ್ಟಿ ಅವರಿದ್ದಾರೆ. ರೊಟೇರಿಯನ್ ಆಸ್ಕರ್ ಅವರಿದ್ದಾರೆ. ರೊಟೇರಿಯನ್ ರಾಮಕೃಷ್ಣ ಅವರಿದ್ದಾರೆ. ಇವರೆಲ್ಲರಿಗೂ ನಾನು ಕ್ಲಬ್ನ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಡಿಸ್ಟ್ರಿಕ್ಟ್ನ ಪದಾಧಿಕಾರಿಗಳು, ಝೋನ್ನ ಪದಾಧಿಕಾರಿಗಳು, ಹಾಗೆ ನಮ್ಮ ನೆರೆಯ ಕ್ಲಬ್ನಿಂದ ಬಂದಂತಹ ಎಲ್ಲ ಅಧ್ಯಕ್ಷ, ಕಾರ್ಯದರ್ಶಿ ಹಾಗೂ ಇತರ ಸದಸ್ಯರು ನಮ್ಮ ಆಹ್ವಾನದ ಮೇರೆಗೆ ಓಗೊಟ್ಟು ಇಲ್ಲಿ ಬಂದಿದ್ದೀರಾ. ನಿಮ್ಮನ್ನು ನಾನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಹಾಗೆ ದೇರಳಗಟ್ಟೆ ರೋಟರಿ ಕ್ಲಬ್ನ ಎಲ್ಲ ರೋಟೇರಿಯನ್ಸ್, ಆ್ಯನ್ಸ್, ಆ್ಯನೆಟ್ಸ್, ಜೋನ್ಸ್ ಎಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ಕ್ಷಮಿಸಿ, ನಮ್ಮ ದೇರಳಗಟ್ಟೆ ರೋಟರಿ ಕ್ಲಬ್ನ ಪೇರೆಂಟ್ ಕ್ಲಬ್ ಮ್ಯಾಂಗ್ಳೂರು ಸೆಂಟ್ರಲ್ ಇದರ ಅಧ್ಯಕ್ಷರು ಬಂದಿದ್ದಾರೆ. ಅವರಿಗೆ ಕೂಡ ನಾನು ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೇಳ್ತೇನೆ. ರೇವಂಡಿ ಕುನಾ ಇವರನ್ನು ಕೂಡ ಆತ್ಮೀಯವಾಗಿ ಬರಮಾಡಿಕೊಳ್ತಾ ಇದ್ದೇನೆ. ಅವರಿಗೂ ಹೃತ್ಪೂರ್ವಕವಾದಂಥ ಸ್ವಾಗತ. ಹಾಗೆಯೇ ನಮ್ಮ ದಶಮಾನೋತ್ಸವ ಸಂದರ್ಭದಲ್ಲಿ ಸೇವಾಶ್ರೀ ಅವಾರ್ಡನ್ನು ಕೊಡಬೇಕು ಅಂತೇಳಿ 5 ಜನರನ್ನು ಆಯ್ಕೆ ಮಾಡಿದ್ದೇವೆ. ಅವರು ಕೂಡ ಬಂದಿದ್ದಾರೆ. ಅವರಿಗೆ ಕೂಡ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತೇನೆ. ರೋಟರಿ ಸೇವಾಶ್ರೀ ಪ್ರಶಸ್ತಿಯನ್ನು ಈ ವೇದಿಕೆಯಲ್ಲಿ ಗಣ್ಯರಿಂದ ಅವರು ಪಡೆದುಕೊಳ್ಳಿಕ್ಕಿದ್ದಾರೆ. ಹಾಗೆಯೇ ಪ್ರತಿಭಾ ಪುರಸ್ಕಾರ ಕೂಡ ನಡೆಯಲಿಕ್ಕಿದೆ. ಅದಕ್ಕೆ ಕೂಡ ಆಗಮಿಸಿದಂಥ ನಮ್ಮ ಆತ್ಮೀಯರನ್ನು ಕೂಡ ನಾನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಆತ್ಮೀಯರಾದಂತಹ ಭಾಸ್ಕರ ಕುಪ್ಪಳ್ಳಿ ಹಾಗೆ ತೋನ್ಸೆ ಪುಷ್ಕಳ್ ಕುಮಾರ್ ಅವರು ಕೂಡ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿದ್ದಾರೆ. ಅವರಿಗೆ ಕೂಡ ಆತ್ಮೀಯವಾದಂತಹ ಸ್ವಾಗತ. ಇನ್ನು ನಮ್ಮ ಕರೆಗೆ ಓಗೊಟ್ಟು ಬಂದಂತಹ ಎಲ್ಲ ಆತ್ಮೀಯರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಪ್ರೀತಿಯಿಂದ ಸ್ವಾಗತಿಸ್ತಾ, ಮೀಡಿಯಾದವರು, ನಮ್ಮ ಹೊಸಕುರಲ್ನವರು ಮಿತ್ರರು, ಹಾಗೆ ಅಪ್ಪಕ್ಕ ಟಿವಿಯವರು, ಇವರಿಗೆ ಕೂಡ ನಾನು ಪ್ರೀತಿಯ ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಎಲ್ರಿಗೂ ಮತ್ತೊಮ್ಮೆ ಪ್ರೀತಿಯಿಂದ ಆತ್ಮೀಯವಾಗಿ ನಿಮ್ಮನ್ನು ಸ್ವಾಗತಿಸ್ತಾ ಈ ಸ್ವಾಗತ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ವಂದನೆಗಳು. ದಶಮಾನೋತ್ಸವ ವೃತ್ತ ಮುಂದೆ ಬಂದಂಥ ಅತಿಥಿಗಳನ್ನು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಅಧ್ಯಕ್ಷರಲ್ಲಿ ವಿನಂತಿ ಕೊಡ್ತಾ ಇದ್ದೇನೆ. ಈ ವರ್ಷದ ನಮ್ಮ ಈ ಕ್ಲಬ್ಬಿನ ಒಂದು ಕಿರು ರಿಪೋರ್ಟನ್ನು ಕೊಡ್ತಾ ಇದ್ದಾರೆ. ಬದಲಾವಣೆಯ ಜಗದ ನಿಯಮ, ರೋಟರಿಯಿಂದ ಬದಲಾವಣೆ, ಎಂದೆಂದಿಗೂ ಸತ್ಯ, ಸುಂದರ ಸಮಾಜದ ನಿರ್ಮಾಣ, ನಿತ್ಯ ನಿರಂತರ ಪ್ರೀತಿ ವಿಶ್ವಾಸದಿಂದ ಕರೆದೊಡನೆ ಬಂದಂಥ ರೋಟರಿ ಮಿತ್ರರಿಗೆ ಹಾಗೂ ಬಂಧು ಬಳಗದವರಿಗೆ ದಶಮಾನೋತ್ಸವ ಸಮಿತಿಯ ದಶಮಾನೋತ್ಸವ ದೇರಳಗಟ್ಟೆ ಇದೆಯಾ ವತಿಯಿಂದ ಶುಭ ಸಂಜೆಯ ಶುಭ ನಮನಗಳು ಹಾಗೂ ಕೈ ಜೋಡಿಸಿ ನಮಸ್ಕಾರಗಳು. ದಿನಗಳು ಉರುಳುತ್ತಾ ಹೋಗಿದೆ, ಹಾಗೆ ವರ್ಷಗಳು ಉರುಳಿದ್ದೇವೆ. ಕೊನೆಗೊಮ್ಮೆ ಬಂತು ನಮ್ಮ 10ನೇ ವರ್ಷದ ದಶಮಾನೋತ್ಸವ. ಮೊದಲನೆಯಾಗಿ ಈ ವರ್ಷದಲ್ಲಿ ನಾವು ಮೆಂಬರ್ಶಿಪ್ ಡೆವಲಪ್ಮೆಂಟಿಗೆ ಅವರ ಒಂದು ಆಶಯದೊಟ್ಟಿಗೆ ನಾವು 6 ಹೊಸ ಮೆಂಬರನ್ನು ನಮ್ಮ ಕ್ಲಬ್ಬಿಗೆ ಸೇರ್ಪಡೆಗೊಳಿಸುತ್ತೇವೆ.
ನಮ್ಮ ಕ್ಲಬ್ಬು ಗ್ರೀನ್ ಗೋ ಎಂಬ ಕಾರ್ಯಕ್ರಮವನ್ನು ವನ ಮಹೋತ್ಸವ ಪರವಾಗಿ 1,000 ಗಿಡವನ್ನು ನೆಡುವ ಮೂಲಕ ಈ ಪರಿಸರದಲ್ಲಿ ಒಂದು ಹೊಸ ದಾಖಲೆಯನ್ನು ಮಾಡಿದಿರುತ್ತದೆ. ಪ್ರಧಾನಮಂತ್ರಿಯ ಕನಸಿನ ಕೂಸಾದ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮದಲ್ಲಿ ನಮ್ಮ ಕ್ಲಬ್ಬು 12 ತಿಂಗಳ ಈ ವರ್ಷದ ಎಲ್ಲ 12 ತಿಂಗಳ ಸ್ವಚ್ಛತಾ ಕಾರ್ಯಕ್ರಮವನ್ನು ತೊಕ್ಕೊಟ್ಟು ಪರಿಸರದಿಂದ ಆಸೆಗೋಲಿ ಪರಿಸರವರೆಗೆ 12 ಅಭಿಯಾನವನ್ನು ಮಾಡಿ ಪ್ರಸರಿಸುತ್ತದೆ. ದೇರಡಕಟ್ಟೆ ಕ್ಲಬ್ ತೌಡುಗೋಳಿ ಎಂಬ ಸ್ಥಳದಲ್ಲಿ ಬಡ ಕುಟುಂಬ ಒಂದು ಮನೆಗೆ ಸೋಲರನ್ನು ನೀಡುತ್ತಾ ಆ ಮನೆಯ ತುಂಬ ಬೆಳಕನ್ನು ನೀಡುವ ಮುಂದೆ ನಮ್ಮ ಕ್ಲಬ್ ಕಾರ್ಯವನ್ನು ಮಾಡಿರುತ್ತದೆ. ಪುಟಾಣಿ ಮಕ್ಕಳಾದ ಓದುತ್ತಿರುವ ಸಣ್ಣ ಸಣ್ಣ ಮಕ್ಕಳ ಅಂಗನವಾಡಿಗೆ ಕುಡಿಯುವ ನೀರಿನ ಸೌಲಭ್ಯಕ್ಕಾಗಿ ಪ್ಯೂರಿಟನ್ನು ನಾವು ಅವರಿಗೆ ನೀಡುವ ಮೂಲಕ ರೋಟರಿಯ ಬಾಂಧವ್ಯವನ್ನು ಬೆಳೆಸಿರುತ್ತೇವೆ. ಕಾಲಿಲ್ಲದ ಒಬ್ಬಾತ ಸಿದ್ದಪ್ಪ ಬಸವರಾಜ್ ಮಡಿವಾಲ್ ಕಾರವಾರ ಜಿಲ್ಲೆಯ ಮನವಿ ಮೂಲಕ ಕೇಳಿಕೊಂಡದಿಂದ ಸುಮಾರು 26,000 ವೆಚ್ಚದಲ್ಲಿ ಕೃತಕ ಕಾಲನ್ನು ನೀಡಿ ಅವನ ಒಂದು ಜೀವನಕ್ಕೆ ಬೆಳಕನ್ನು ನೀಡಿದಂಥ ಮಾಡಿದ ಕ್ಲಬ್ ನಮ್ಮದಾಗಿರುತ್ತದೆ. ನಮ್ಮ ಕ್ಲಬ್ಬು ಲಿಟ್ರೇಷನ್ ಇದರಲ್ಲಿ ಬಡ ಮಕ್ಕಳಿಗಾಗಿ ಪುಸ್ತಕ ಹಾಗೂ ಸಮವಸ್ತ್ರ ನೀಡಿ ಮರಳಿ ಶಾಲೆಗೆ ಬಾ ಎಂಬ ಪದವನ್ನು ನಾವು ಈಗಲೇ ಕರ್ನಾಟಕದಲ್ಲಿ ನಾವು ಕೇಳಿರ್ತೇವೆ, ಅದನ್ನು ನಾವು ನೆರವೇರಿಸಿರ್ತೇವೆ. ನಮ್ಮ ಕ್ಲಬ್ಬು ಸಂಕೋಳಿಗೆ ಎಂಬ ಇದೇ ತೌಡುಗೋಳಿ ಜಾಗದ ಸಂಕೋಳಿಗೆ ಎಂಬ ಜಾಗದಲ್ಲಿ ಆ ಗ್ರಾಮದವರಿಗೆ ಹೊಸ ಬಸ್ಸು ತಂಗುದಾನವನ್ನು ಮಾಡುವ ಮೂಲಕ ಅಲ್ಲಿಯ ಜನತೆಗೆ ಒಂದು ಬಸ್ ಸ್ಟಾಪನ್ನು ಮಾಡಿಕೊಟ್ಟಿರುತ್ತೇವೆ. ಈ ಕ್ಲಬ್ ಶಿಕ್ಷಕ ದಿನಕರದಂದು 5 ಶಿಕ್ಷಕರಿಗೆ ಸನ್ಮಾನ ಮಾಡುವ ಮೂಲಕ ಇಲ್ಲಿನ ಶಾಲೆಯ ಒಳ್ಳೆಯ ಅಧ್ಯಾಪಕರಿಗೆ ನಾವು ಶಿಕ್ಷಕರ ದಿನಾಚರಣೆಯನ್ನು ಸನ್ಮಾನ ಮಾಡಿರುತ್ತೇವೆ. ಮಹಾತ್ಮ ಗಾಂಧಿ ಜಯಂತಿ ಪ್ರಯುಕ್ತ ನಮ್ಮ ಕ್ಲಬ್ಬು ಹಾಗೂ ವಿದ್ಯಾರತ್ನ ಇಂಗ್ಲಿಷ್ ಮೀಡಿಯಂ ಶಾಲೆಯ ಮಕ್ಕಳೊಡೆ ಜೊತೆ ಕೂಡಿ ದೇರಳಕಟ್ಟೆ ಪರಿಸರದಲ್ಲಿ ಸ್ವಚ್ಛತಾ ಆಂದೋಲನವನ್ನು ಮಾಡುವ ಮೂಲಕ ಅಲ್ಲಿನ ಪರಿಸರ ಜನರಿಗೆ ಸ್ವಚ್ಛತಾ ಜಾಗೃತಿಯನ್ನು ಮೂಡುವ ಕೆಲಸವನ್ನು ಮಾಡಿರುತ್ತೇವೆ. ನಮ್ಮ ಕ್ಲಬ್ಬು ರಕ್ಷಾ ಬಂಧನ ಕಾರ್ಯಕ್ರಮದಲ್ಲಿ ಬ್ರಹ್ಮಕುಮಾರಿ ಸಮಾಜದೊಟ್ಟಿಗೆ ಸೇರಿ ರಾಖಿ ಕಟ್ಟುವ ಮೂಲಕ ಸಹೋದರ ಸಹೋದರಿಯ ಬಾಂಧವ್ಯವನ್ನು ಮಾಡಿರುತ್ತೇವೆ. ಆಗಸ್ಟ್ 15ರಂದು ನಮ್ಮ ಕ್ಲಬ್ಬು ಸ್ವತಂತ್ರ ದಿನಾಚರಣೆಯಂದು ಮಾಜಿ ಸೈನಿಕರಿಗೆ ಸನ್ಮಾನ ಮಾಡುವ ಮೂಲಕ ಉತ್ತಮ ಒಂದು ಕ್ಲಬ್ಬಿನ ಬಾಂಧವ್ಯವನ್ನು ಬೆಳೆಸಿರುತ್ತೇವೆ. ಅದೇ ರೀತಿ ನಮ್ಮ ಕ್ಲಬ್ಬು ಡಿಸೆಂಬರ್ 16 ಕಾರ್ಗಿಲ್ ದಿವಸದಂದು ಕದ್ರಿಯಲ್ಲಿ ಮಾಡಲ್ಪಟ್ಟಂಥ ಸ್ಮಾರಕದಲ್ಲಿ ವೀರ ಯೋಧರೊಂದಿಗೆ ನಮ್ಮ ಕ್ಲಬ್ ಬೆರೆಸಿ ಪುಷ್ಪಾಂಜಲಿ ಅರ್ಪಿಸುವ ಮೂಲಕ ಭಾರತೀಯ ಸೈನಿಕರ ಜೊತೆ ರೋಟರಿ ಕ್ಲಬ್ ಬಾಂಧವ್ಯವನ್ನು ಬೆಳೆಸಿರುತ್ತೇವೆ. ನಮ್ಮ ಕ್ಲಬ್ಬು ತುಳುನಾಡ ಪರಂಪರೆಯಾದ ಆಟಿದೊಂಜಿ ಕೂಟ ಎಂಬ ಕೂಟವನ್ನು ಏರ್ಪಡಿಸಿ ಎಲ್ಲ ಈ ಪರಿಸರದಲ್ಲಿ ಒಂದು ಒಳ್ಳೆಯ ಭೋಜನ ಕೂಟವನ್ನು ಏರ್ಪಡಿಸಿ ಪ್ರಶಂಸೆಗೆ ಪಾತ್ರರಾಗಿರುತ್ತೇವೆ. ಅದೇ ರೀತಿ ಇಂದು ನಡೆಯುವ ದಶಮಾನೋತ್ಸವದಲ್ಲಿ 5 ಉತ್ತಮ ಸಾಧನೆ ಮಾಡಿದಂಥ ಒಂದು 5 ಜನರಿಗೆ ರೋಟರಿ ಸೇವಾ ಪ್ರಶಸ್ತಿಯನ್ನು ಕೊಡುವ ಮೂಲಕ ಅವರನ್ನು ಪ್ರಶಂಸೆಗೆ ಪಾತ್ರರಾಗುತ್ತೇವೆ.
ಅದೇ ರೀತಿ ಶಾಲೆ SLC ಅವರು PUCಯಲ್ಲಿ ಉತ್ತಮ ಮಾರ್ಕ್ಸ್ ಪಡೆದಂಥ ವಿದ್ಯಾರ್ಥಿಗಳಿಗೂ ಪುರಸ್ಕಾರ ಕೊಟ್ಟು ಅನುಭವಿಸಿರುತ್ತೇವೆ. ನಮ್ಮ ಕ್ಲಬ್ 2 ಇಂಟರಾಕ್ಟ್ ಕ್ಲಬ್ಬಿನ ಜೊತೆ ಸೇರಿ ಸಣ್ಣ ಪುಟ್ಟ ಕೆಲಸಗಳನ್ನು ಅವರ ಜೊತೆಗೂಡಿ ಮಾಡುವಂಥ ಒಂದು ಮೂಲಕ ಇಂಟರಾಕ್ಟ್ ಕ್ಲಬ್ ರೋಟರಿ ಕ್ಲಬ್ಬಿನ ಬಾಂಧವ್ಯವನ್ನು ಬೆಳೆಸಿರುತ್ತೇವೆ. ನಮ್ಮ ಕ್ಲಬ್ ಇದೇ ಕ್ರೀಡಾಕೂಟದಲ್ಲಿ ಭಾಗವಹಿಸುತ್ತಾ ಝೂನಲ್ಲಿ ಔಟ್ಡೋರ್ ಗೇಮ್ನಲ್ಲಿ ಪ್ರಥಮ ಸ್ಥಾನವನ್ನು, ಇಂಡೋರ್ ಗೇಮ್ನಲ್ಲಿ ದ್ವಿತೀಯ ಸ್ಥಾನವನ್ನು ಹಾಗೂ ಡಿಸ್ಟಿಕಲ್ಲಿ ಕ್ಯೂಸ್ನಲ್ಲಿ 3ನೇ ಸ್ಥಾನವನ್ನು ಪಡೆದಿರುತ್ತೇವೆ. ಕ್ಲಬ್ ಜಿಲ್ಲಾದ ಸಮಾವೇಶ, ಮೆಂಬರ್ಸ್ ಡೆವಲಪ್ಮೆಂಟ್, TRF ಮುಂತಾದ ಮಹತ್ವದ ಸಮಾವೇಶದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಪ್ರಶಂಸೆಗೆ ಇರುತ್ತೇವೆ. ಹಾಗೆಯೇ ನಮ್ಮ ಕೊನೆಯ ಈವೆಂಟ್ಸ್ ಆದ ರೋಟರಿ ಕ್ಲಬ್ ದೇರಳಕಟ್ಟೆ ಹಾಗೂ ಪತಂಜಲಿ ಸೇವಾ ಸಂಸ್ಥೆ ಜೊತೆ ಕೂಡಿ ಕಂಕನಾಡಿಯಲ್ಲಿ ಕೋಟಬ್ದು ದೇವಸ್ಥಾನದ ಬಳಿ ಆವರಣದಲ್ಲಿ 100 ದಿನದ ಯೋಗ ಶಿಬಿರವನ್ನು ಮಾಡಿ ಇದೀಗ ಯಶಸ್ವಿಯಾಗಿ ಪೂರ್ಣಗೊಳಿಸಿರುತ್ತೇವೆ. ಮಿತ್ರರೇ, ಒಂದು ವರ್ಷದ ಮುಗಿತಾ ಬರುತ್ತಿದೆ. ನಾವು ಮಾಡಿದಂಥ ಕೆಲಸ ಕಾರ್ಯಕ್ರಮಗಳು ನಮ್ಮ ಮನಸ್ಸಿಗೆ ಅನ್ನಿಸುತ್ತೆ. ಈ ಪರಿಸರದಲ್ಲಿ ರೋಟರಿ ಮಿತ್ರರಿಗೆ, ಬಂಧು ಬಳಗ ಎಲ್ಲರಿಗೂ ಒಂದು ಒಳ್ಳೆಯ ಕಾರ್ಯಕ್ರಮ ಆಗಲಿ ಅಂತೇಳಿ ನನ್ನ ವರದಿಯನ್ನು ಮುಗಿಸುತ್ತೇನೆ. Pleasure to introduce our today's chief guest, Rotarian MPHF Rohinath P. He was born on 12th March in Tenkakajekar, a village in Banpal Taluk in Dakshin Kannada, in a family of hard-working agricultural background. Rotarian Rohinath pursued his education in SDM High School, Ujre, and obtained his Bachelor in Science from SDM College, Ujre, which then was affiliated to Mysore University. He was a versatile, multi-talented student during his college days. Besides having an enviable academic track record, he was a brilliant in sports and games. He represented his college in Kabaddi consecutively for 5 years during his college days, and subsequently represented Mysore University in Kabaddi. His leadership qualities were rewarded when he was elected the President of Students' Union of the prestigious SDM College, Ujre. Soon after he completed his graduation, he worked as a manager in security service agency run by illustrious retired IGP of Karnataka, late Sri P. Bagilithaya IPS. His sharp observation, innovative thinking, quick learning, and enterprising caliber propelled him to embark on his own security agency, Mrs. Premier Security Services, with barely 5 years of service in the field. Today, Premier Security Services is in a household name and one of the leading and reputed security service agents in Karnataka. Rotarian Rohinath P. has been seriously looking for avenues to contribute to the society in a very special way, and over the years, he has found his vocation to promote education among the most unprivileged and rural regions in his native place. His passion for making all forms of education accessible to the girl child and the poor people has resulted in initiating the Padeguttu Lingappa Master Memorial Education Trust, which runs LCR Indian Pre-Primary School, LCR Indian Primary School, LCR Indian PU College, and Adarsh Frost Grade College situated in Kakepadav. These educational institutions has the basic objectives of reaching out to the girl child and the poor, marginalized group, and bringing them to the mainstream with quality, empowering, and affordable education without any distinction of caste and class. He has not lost touch with his roots, and he has been continuing agricultural farming, growing more than 100 quintal of areca and paddy every year in his farm near Bantwal. He also has diversified his entrepreneurship in the field of liquor sales and marketing and owns 2 outlets in Mangalore and Shimoga.
Above all, Rotarian Rohinath is a passionate Rotarian, convinced of the values of service above self. He has been actively engaged in all the activities of Rotary since the moment he joined this organization. It is his consistent and dedicated work for the Rotary that today has brought him to this position. He has been an active member of Rotary Club Mangalore North for the past 17 years and served as secretary and president of the club with rare achievements to his credit. He was the zonal coordinator, zonal lieutenant, and the assistant governor of Rotary Zone 4 of RI District 3180 during 2011-12. He was the secretary of District Conference in 2012-13 and district chairman of Interact during 2013. The track record of TRF contribution has been excellent. He is an MPHF and both ANETs and ANETs are PHFs, a true Rotary family indeed. He attended the Rotary International Convention held at Bangkok in 2012. Happily married to Anne Babita, who has been a true life partner in his life and Rotary journey. The lovely couple are blessed with two charming, talented daughters, Shivani and Jayani. Here I present the chief guest of today, District Governor-elect 2018-19 Rotarian, MPHF Rotarian, Rohinath P. Welcome you, sir. Rotarian Girish Alwa has celebrated his birthday on 1st May. Girish Alwa. His birthday on 4th May. John Vinyas, who is a son of Rotarian Lokanath Rai, has celebrated his birthday on 5th May. Anne Yogita, who is a wife of Rotarian Purushottam, has celebrated her birthday on 10th May. Mr. Jayant, husband of Rotarian Sita Lakshmi, has celebrated his birthday on 16th May. Anne Vidisha, who is a daughter of Rotarian Rajivi Kempumanno, has celebrated her birthday on 16th May. John Bhushan, who is a son of Rotarian Rupa R. Shetty, has celebrated his birthday on 2nd June. John Puneet, who is a son of Rotarian Purushottam, has celebrated his birthday on 3rd June. John Chetan, who is a son of Rotarian Sita Lakshmi, is going to celebrate his birthday on 8th June. Rotarian N.T. Ramakrishna Nayak and Anne Geeta R. Nayak has celebrated their marriage anniversary on 4th May. Rotarian P.D. Shetty and Anne Sujata celebrated their marriage anniversary on 6th May. Rotarian Mohandas Rai and Anne Vishalakshi has celebrated their marriage anniversary on 6th May. Rotarian D.N. Raghav and Anne Devaki has celebrated their marriage anniversary on 10th May. Rotarian Vikram Datta and Anne Lata has celebrated their marriage anniversary on 12th May. Rotarian D.N. Raghav and Anne Devaki has celebrated their anniversary on 10th May. Rotarian Tukaram and Anne Mamata has celebrated their marriage anniversary on 18th May. Thank you. ಥ್ಯಾಂಕ್ ಯು ಆ್ಯಂಡ್ ತೇಜಸ್ವಿನಿ ಆಲ್ವಾ. ಮುಂದೆ ನಮ್ಮ ರೋಟರಿ ಕ್ಲಬ್ ದೇರ್ಲಕಟ್ಟೆ ನಡೆದು ಬಂದ ದಾರಿ 10 ವರ್ಷದಲ್ಲಿ ಏನೇನು ಸಾಧನೆಗಳನ್ನು ಮಾಡಿದ್ದೇವೆ ಒಂದು ಅವಲೋಕನ. And to present our journey through the last 10 years. Ours is a small club and I'm proud to say that it's one of the good clubs or one of the best clubs in Mangalore. And being a member of RC Derlagatta gives me great privilege and I'm proud to say that I'm a member. Now I'll briefly mention about our journey in the last 10 years. RC Derlagatta was chartered on 8th of June 2008. It was the brainchild of our GSR, Dr. Devdas Rai, who happens to be my senior colleague. He one day requested us to meet in the hospital and said we will have a small meeting. I didn't know what was the meeting for.
but he said that we're going to have a meeting, and then he called off all of us. I had no clue that there's something called Rotary till that time, but with his nice and gentle persuasion, we all formed the club, and from that time there was no looking back. And today, I'm proud to say that we are celebrating our 10th anniversary or 10th years of Rotary Club of Derlakatta. So at the outset, I would like to thank our GSR because it was his brainchild, and without him, this club would have not been formed. Our charter president was Dr. late Arunachalam Kumar, who was actually a senior colleague of mine. Unfortunately, he is no more. But after forming the club and becoming the president, he had to step down because of personal reason. And then, of course, Dr. Makanawar, who is also my colleague, took over as the first president. At the starting, the club was a small club. We made some baby strides and slowly progressed. We completed the first year. We did some projects, but it was an uneventful year. But as a new club, we did expect that there was going to be some teething problems. The second year was the president, Dr. Subramaniam, who is a very dynamic cardiologist, and my colleague. With his presidency, things started moving forward. We started doing more projects. We started interacting with other clubs. We started thinking of how we can help the community. And then we started getting more and more projects in line. Then in the third year, we had a different change. Till now, the club was being headed by doctors. First, it was Dr. Arunachalam Kumar, then Dr. Makanawar, then Subramaniam. Now, we had a radical change in the way of thinking. We had an educationist. We had a person who's a director of a school. We had our Rotarian K. Ravindra Shetty. This was the turning point of our club because the thinking, the way we approached the club, the way we do things was all different. Not from a medical point of view, but from a social point of view. And under the guidance of K. Ravindra Shetty, our club made wonderful progress, the details of which I will tell you. Next, of course, was another educationalist, Rotarian P.D. Shetty. He also took our clubs to greater heights, and we made wonderful achievements even during his presidency. Then, of course, we had our army man, Rotarian Vikram Datta, who is always energetic, and he brings the army discipline, army precision, and the army accuracy to our club. Then we had Rotarian K.S. Babu, my own colleague, and of course, a staff of K.S. Hegde. With his guidance, we used to do a lot of projects. We took part in sports, we took part in cultural activities. Then we had another army man, Rotarian J.P. Rai. With his guidance, we could do a more sports activity. We ventured into various programs like Anganwadi programs, school programs, parent-child insurance, and such programs. Then we had our teacher, Rotarian D.N. Raghav. In his guidance, we took the club to a better heights. Then we had Rotarian N.T. Ramakrishna. He's also a staff of K.S. Hegde, and he gave us a different look at the way Rotary works. He also gave his inputs, and we could make some strides into different areas which we had not thought of. And at present, in the 10th year, we have again Rotarian PHF K.R. Shetty. Under his guidance, we've made more progress than we have done in many years. And all the good programs, I'd like to enumerate to you one by one. Our club from the beginning had many goals, but the main one was to help the local community. Second was, because there were so many doctors, we wanted to conduct as many medical camps as we can. And because we had educationists and teachers in our midst, we wanted to do programs relating to education, scholarships, and distribution of free books, and also parent-child insurance. So these were some of the main events that we concentrated on. And of course, the other programs that came via Rotary, we also concentrated on them. And these are successful projects that we've completed. The local Anganwadi or the government school was upgraded with our help of the Rotary Club of Derlakatta. We constructed one house, one toilet block, one bus shelter, and the government school at Harikele, we've constructed a Rangavedike so that the students there benefit from such a program. We've adopted migrated children, helped them to establish their careers and to also look forward to their career guidance. We've advised on self-help employment. We've also, as JP Rai mentioned, the solar right was distributed to one of the recipients. We've organized more than 10 medical camps. And in these medical camps, we concentrate not only on the basic health checkup, but also on heart care, eye care, as well as diabetes and cancer awareness program. And recently, our Rotarian K.R. Shetty has distributed an artificial limb to a needy person, and that helped him greatly.
We are always at the forefront in recognizing that our work is important, but so are others. Each and every one of us is a member of the society. And if we don't recognize the others' work, then we are not doing justice to the society. Towards this means, we have initiated the Seva Shri Awards, and till date we have distributed more than 40 Seva Shri Awards, honoring various people in various professions, recognizing their importance and telling them that they are important and we recognize their work. 50 Paura Karmika workers were felicitated, and we told them that you are doing a very difficult and dangerous job, and we appreciate it, and we always will be there with you in your help of need. We have felicitated more than 25 teachers, helped them to understand that teaching is a noble profession and that the guru is the first person who's going to teach you about life. We've conducted various vocational training programs. And for students who are seeking for higher education, we have tried to the extent that is possible under our care to help them financially to achieve their higher education. And we've also helped with various other scheme programs. In the recent past years, we've had a major disaster in Nepal as the Nepal earthquake. And at that time, the Rotary came into full action. I was fortunate enough to be the member from Rotary Club of Derlagatta and also from my hospital KS Segde to participate in the relief work in Nepal. And I got a look at the different perspective of how one can help in such kind of situation. And we had to really get down to the ground and work and try and help this. And it gives a lot of peace and satisfaction. And also we could coordinate with the various Rotary clubs in Nepal to try and help those people. And it was a wonderful experience. And I must thank RC Derlagatta as well as my KS Segde for giving me this wonderful opportunity. We've also helped in electrification of Anganwadis and distributed sewing machines to the needy people. We've arranged drinking waters in various places through giving of aqua filters. Now, as JP Rai mentioned, Swachh Bharat is a very, very important program. Each and every one of us should participate. And Swachh Bharat doesn't stop with just keeping your house clean. You have to keep your neighborhood clean, which means your streets clean, which means your town clean, and then in the process, the whole country clean. With this in mind, as far as we could remember, from Kutta to Pandit House and the neighboring areas, we have personally gone down, not only the Rotarians, but their own family members, as well as the students from Vidyaratna and other schools. All of them participated into keeping our community as well as our neighborhoods clean. One of our Rotarians was fortunate enough to help the less fortunate people in the central jail of Mangalore, to give them a motivational talk, to tell them, look, there are other people out there who are responsible to help you to come out of this situation and to become better citizens. We've arranged lunches and dinners in various local ashrams, shared a meal with them, and also addressed their concern to whatever extent we could. Now, as our Rotarians and governors and assistant governors have always said, the public image of Rotary is very important. We should show to the public that we are doing good work, not with the selfish motive that we want to get the praise, but we want to spread the message of Rotary to everybody so that all of them would also participate, become members of Rotary if possible, or at least try and help the other ends. So with this in mind, we've always been in the forefront of public image. We've tried to project our work in the media, in the social media, as well as in the papers, television, wherever possible, with a good intention of trying to carry the Rotary message to various societies and various. Of course, the routine programs like fellowships, dinners, picnics, lunch have all been held, and we used to get a very good response from all our members. Our fellowship, dinners and other things have been well attended. I need not say that sports, we've always been active. We may not have won many medals, but we've always been active in sports. We've participated in all the programs. We've participated in cultural events, we've participated in social, and I myself have participated in quiz, although I've not won any. But our Devdas Rai has organized the quiz in such a way, very tough quiz also. But that improved our knowledge of Rotary, and it helped us to become a better Rotarians. These are some of the few achievements. There are many more, but these are the few achievements which I like to put across to all our Rotarians. And I hope that with my team, with as far as the Rotarians are concerned, and with the help of all the other president secretaries and other team members of Rotary, we will go forward into the next 10 years and be celebrating our 20th year at a grand success. Thank you one and all. ಸಂಕ್ಷಿಪ್ತ ಪರಿಚಯ. ಇವರು ಕಾಪಿಕಾಡ್ನ ದಿ ಭಟ್ಯ ಮತ್ತು ದಿ ಕಸ್ತೂರಿ ದಂಪತಿಗಳ 7 ಜನ ಮಕ್ಕಳಲ್ಲಿ ಕೊನೆಯವರಾದ ಗೋಪಿನಾಥ್ ಕಾಪಿಕಾಡ್ ಅವರು ಅಂತಾರಾಷ್ಟ್ರೀಯ ಕಬಡ್ಡಿ ಕ್ರೀಡಾಪಟು. ಇವರು 16ನೇ ವಯಸ್ಸಿನಲ್ಲಿ ಕೇರಳ ಜೂನಿಯರ್ ಕಬಡ್ಡಿ ತಂಡಕ್ಕೆ ಆಯ್ಕೆಯಾಗಿದ್ದರು.
1986ರಿಂದ 1991ರವರೆಗೆ ನಿರಂತರ 5 ವರ್ಷಗಳ ಕಾಲ ಮಂಗಳೂರು ವಿಶ್ವವಿದ್ಯಾನಿಲಯ ತಂಡಕ್ಕೆ ಆಯ್ಕೆಯಾಗಿ ದಕ್ಷಿಣ ಭಾರತ ಅಂತರ ವಿಶ್ವವಿದ್ಯಾನಿಲಯ ಕಬಡ್ಡಿ ಪಂದ್ಯಾಟದಲ್ಲಿ 2 ಬಾರಿ ಪ್ರಥಮ ಮತ್ತು 2 ಬಾರಿ ದ್ವಿತೀಯ ಸ್ಥಾನ ಪಡೆದಿರುತ್ತಾರೆ. ನಂತರ ಇವರು ಅಖಿಲ ಭಾರತ ಅಂತರ ವಿಶ್ವವಿದ್ಯಾನಿಲಯ ಕಬಡ್ಡಿ ತಂಡಕ್ಕೆ ಆಯ್ಕೆಯಾಗಿ ನಡೆದ ಪಂದ್ಯಾಟದಲ್ಲಿ ಚಿನ್ನದ ಪದಕ ಪಡೆದಿರುತ್ತಾರೆ. ಇವರು ಕೇರಳ ರಾಜ್ಯದ ಕಬಡ್ಡಿ ತಂಡ ನವಮಂಗಳೂರು ಕಬಡ್ಡಿ ತಂಡಕ್ಕೆ ಅತಿಥಿ ಕ್ರೀಡಾಪಟುವಾಗಿ 3 ವರ್ಷಗಳ ಕಾಲ ಅಖಿಲ ಭಾರತ ಮಟ್ಟದಲ್ಲಿ ಉತ್ತಮ ಆಟಗಾರನೆಂದು ಪ್ರಶಸ್ತಿ ಪಡೆದಿರುತ್ತಾರೆ. ಇವರು ತನ್ನ ಪತ್ನಿ ವನಜಾಕ್ಷಿ ಮತ್ತು ಪುತ್ರಿ ಶೈಲಶ್ರೀ ಮತ್ತು ಪುತ್ರ ಸಾಯಿ ಪ್ರಸಾದ್ರೊಂದಿಗೆ ಸುಖ ಸಂಸಾರ ನಡೆಸುತ್ತಿದ್ದಾರೆ. ಪ್ರಸ್ತುತ ಇವರು ಕಬಡ್ಡಿ ಕ್ರೀಡೆಯನ್ನು ಯುವ ಪ್ರತಿಭೆಗಳಲ್ಲಿ ಬೆಳೆಸುವ ಉದ್ದೇಶದಿಂದ ಶ್ರೀ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿಯನ್ನು ಸ್ಥಾಪಿಸಿ 100 ಮಕ್ಕಳಿಗೆ ಉಚಿತ ಕಬಡ್ಡಿ ತರಬೇತಿಯನ್ನು ನಡೆಸುತ್ತಿದ್ದಾರೆ. ಈ ರೀತಿಯಾಗಿ ಕಬಡ್ಡಿ ಕ್ರೀಡಾ ಕ್ಷೇತ್ರದಲ್ಲಿ ಮಹತ್ತರ ಸಾಧನೆ ಮಾಡುತ್ತಿರುವ ಶ್ರೀಯುತರಿಗೆ ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆ ರೋಟರಿಯ ದೇರ್ಲಕಟ್ಟೆ ಕ್ಲಬ್ ವತಿಯಿಂದ ರೋಟರಿ ಸೇವಾ ಶ್ರೀ ಪ್ರಶಸ್ತಿಯನ್ನು ಗಣ್ಯರ ಸಮ್ಮುಖದಲ್ಲಿ ನೀಡುತ್ತಿದ್ದೇವೆ. ಶ್ರೀದೇವರು ಇವರಿಗೆ ಆಯುರಾರೋಗ್ಯ ಭಾಗ್ಯವನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುವ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಪದಾಧಿಕಾರಿಗಳು, ನಿರ್ದೇಶಕರು ಮತ್ತು ಸರ್ವ ಸದಸ್ಯರು, ರೋಟರಿ ಕ್ಲಬ್ ದೇರ್ಲಕಟ್ಟೆ. ಶ್ರೀ ಶಂಕರ್ಮಣಿ ಕೇರಳ ರಾಜ್ಯದ ಕೊಯಿಲಾಂಡಿಯ ಶ್ರೀ ಕಾರುಕುಟ್ಟಿ ನಾಯರ್ ಮತ್ತು ಶ್ರೀಮತಿ ಮಾಧವಿ ಅಮ್ಮ ದಂಪತಿಗಳ ಸುಪುತ್ರನಾಗಿ ಜನಿಸಿ ಪ್ರಾಥಮಿಕ ಶಿಕ್ಷಣವನ್ನು ಪಡೆದ ಇವರು 1970ರಲ್ಲಿ ಕರ್ನಾಟಕ ಹಾರ್ಬರ್ನಲ್ಲಿ ಮರ ಕಡಿಯುವ ಕೆಲಸವನ್ನು ನಿರ್ವಹಿಸಿ ಎಲ್ಲ ಕೂಲಿ ಕೆಲಸಗಳ ಅನುಭವಿಯಾಗಿ ಮೀನುಗಾರಿಕೆಗೆ ಸಂಬಂಧಿಸಿದ ಪರ್ಷಿಯನ್ ಬೋಟ್ ಡ್ರೈವರ್ ಆಗಿ ಕೂಡ ಕೆಲಸ ನಿರ್ವಹಿಸಿರುತ್ತಾರೆ. ಕಳೆದ 15 ವರ್ಷಗಳಿಂದ ಮಂಗಳೂರು ತಾಲೂಕಿನ ಉಳ್ಳಾಲದ ಚೆಂಬುಗುಡ್ಡೆಯಲ್ಲಿ ವಾಸಿಸುತ್ತಿದ್ದು ಅಲ್ಲಿನ ಸಾರ್ವಜನಿಕ ಹಿಂದೂ ರುದ್ರಭೂಮಿಯಲ್ಲಿ ಶವ ಸಂಸ್ಕಾರ ಪರಿಚಾರಿಕೆಯನ್ನು ಮಾಡುತ್ತಿದ್ದಾರೆ. ಇವರು ಈವರೆಗೆ ಸುಮಾರು 2500ಕ್ಕೂ ಹೆಚ್ಚು ಶವ ಸಂಸ್ಕಾರದ ಕೆಲಸಗಳನ್ನು ಅತ್ಯಂತ ಪ್ರಾಮಾಣಿಕವಾಗಿ ನಿರ್ವಹಿಸಿರುತ್ತಾರೆ. ಮಾನವೀಯ ಸ್ಪಂದನೆಯ ಕಾರ್ಯಗಳಲ್ಲಿ ತೊಡಗಿದ ಇವರಿಗೆ ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆ ರೋಟರಿ ದೇರ್ಲಕಟ್ಟೆ ಕ್ಲಬ್ ವತಿಯಿಂದ ರೋಟರಿ ಸೇವಾಶ್ರೀ ಪ್ರಶಸ್ತಿಯನ್ನು ಗಣ್ಯರ ಸಮ್ಮುಖದಲ್ಲಿ ನೀಡುತ್ತಿದ್ದೇವೆ. ಶ್ರೀದೇವರು ಇವರಿಗೆ ಆಯುರಾರೋಗ್ಯ ಭಾಗ್ಯವನ್ನು ಕರುಣಿಸಲೆಂದು ಪ್ರಾರ್ಥಿಸುವ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಪದಾಧಿಕಾರಿಗಳು, ನಿರ್ದೇಶಕರು ಮತ್ತು ಸರ್ವ ಸದಸ್ಯರು, ರೋಟರಿ ಕ್ಲಬ್ ದೇರ್ಲಕಟ್ಟೆ. ಥ್ಯಾಂಕ್ ಯು ಅನ್ಲತಾ. ತೇಜಾಕ್ಷಿ ಕೆ ಇವರು ಕೃಷ್ಣಪ್ಪ ಪೂಜಾರಿ ಮತ್ತು ಮೀನಾಕ್ಷಿ ದಂಪತಿಗಳ ಮಗಳಾಗಿ ಉತ್ತಮ ಆರೋಗ್ಯ ಶುಶ್ರೂಷೆಯಾಗಿ ಕಳೆದ 12 ವರ್ಷಗಳಿಂದ ನಿಟ್ಟೆ KS ಹೆಗ್ಡೆ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರು ಮಕ್ಕಳ ಚಿಕಿತ್ಸಾ ವಿಭಾಗದಲ್ಲಿ ಮತ್ತು ಶಸ್ತ್ರಚಿಕಿತ್ಸಾ ವಿಭಾಗದಲ್ಲಿ ಹೆಚ್ಚಿನ ಕಾರ್ಯ ನಿರ್ವಹಿಸಿದ್ದಾರೆ. ಪತಿ ಹರೀಶ್ ಕುಮಾರ್ ಹಾಗೂ ಮಗನಾದ ಸಾಯಿ ಪ್ರಣಾಮ್ರೊಂದಿಗೆ ಮಂಗಳೂರಿನ ಧೇರೆಬೈಲ್ನ ಮಾಲೆಮಾರಿನಲ್ಲಿ ಸಂತೃಪ್ತಿ ಜೀವನ ನಡೆಸುತ್ತಿದ್ದಾರೆ. ಇವರು ಜನರಲ್ ನರ್ಸಿಂಗ್ KMCಯಲ್ಲಿ ಮಾಡಿರುತ್ತಾರೆ. ಆರೋಗ್ಯ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಇವರಿಗೆ ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆ ರೋಟರಿ ದೇರಳಕಟ್ಟೆ ಕ್ಲಬ್ ವತಿಯಿಂದ ರೋಟರಿ ಸೇವಾಶ್ರೀ ಪ್ರಶಸ್ತಿಯನ್ನು ಗಣ್ಯರ ಸಮ್ಮುಖದಲ್ಲಿ ನೀಡುತ್ತಿದ್ದೇವೆ. ಶ್ರೀದೇವರು ಇವರಿಗೆ ಆಯುರಾರೋಗ್ಯ ಭಾಗ್ಯವನ್ನು ಕರುಣಿಸಲೆಂದು ಪ್ರಾರ್ಥಿಸುವ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಪದಾಧಿಕಾರಿಗಳು, ನಿರ್ದೇಶಕರು ಮತ್ತು ಸರ್ವ ಸದಸ್ಯರು, ರೋಟರಿ ಕ್ಲಬ್ ದೇರಳಕಟ್ಟೆ. ವಸಂತ ಕೊಟ್ಟಾರಿ ಇವರು ನಾರಾಯಣ್ ಕೊಟ್ಟಾರಿ ಮತ್ತು ದೇವಕಿ ದಂಪತಿಗಳ ಮಗನಾಗಿ ಉತ್ತಮ ಪ್ರಗತಿಪರ ಕೃಷಿಕರಾಗಿದ್ದಾರೆ. SLC ವಿದ್ಯಾಭ್ಯಾಸವನ್ನು ಹೊಂದಿ ತನ್ನ 15ನೇ ವಯಸ್ಸಿನಿಂದ ಕೃಷಿ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇವರನ್ನು ಹಲವಾರು ಸಂಘ ಸಂಸ್ಥೆಗಳು ಸನ್ಮಾನಿಸಿರುತ್ತದೆ. ಪ್ರಸ್ತುತ ಇವರು ಮಂಗಳೂರು ತಾಲೂಕಿನ 300 ಗ್ರಾಮದ ಬಂಡಾರಬೈಲು ಎಂಬಲ್ಲಿ ಪತ್ನಿ ಜಯಂತಿ ಮತ್ತು ಮಕ್ಕಳಾದ ಅಕ್ಷಯ ಮತ್ತು ಅಪೇಕ್ಷೆ ಜೊತೆ ಸಂತೃಪ್ತಿ ಜೀವನ ನಡೆಸುತ್ತಿದ್ದಾರೆ. ಉತ್ತಮ ಕೃಷಿಕರಾದ ಶ್ರೀ ವಸಂತ ಕೊಟ್ಟಾರಿಯವರಿಗೆ ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆ ರೋಟರಿಯ ದೇರ್ಲಕಟ್ಟೆ ಕ್ಲಬ್ ವತಿಯಿಂದ ರೋಟರಿ ಸೇವಾ ಶ್ರೀ ಪ್ರಶಸ್ತಿಯನ್ನು ಗಣ್ಯರ ಸಮ್ಮುಖದಲ್ಲಿ ನೀಡುತ್ತಿದ್ದೇವೆ. ಶ್ರೀದೇವರು ಇವರಿಗೆ ಆಯುರಾರೋಗ್ಯ ಭಾಗ್ಯವನ್ನು ಕರುಣಿಸಲೆಂದು ಪ್ರಾರ್ಥಿಸುವ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಪದಾಧಿಕಾರಿಗಳು, ನಿರ್ದೇಶಕರು ಮತ್ತು ಸರ್ವ ಸದಸ್ಯರು, ರೋಟರಿ ಕ್ಲಬ್ ದೇರ್ಲಕಟ್ಟೆ. ಎಲ್ಲರಿಗೂ ನಮಸ್ಕಾರ. ಶ್ರೀ ಲೋಕನಾಥರ ಇವರ ಪರಿಚಯ. ಲೋಕನಾಥ ಕುತ್ತಾರು ಇವರು ಮೋನಪ್ಪ ಪೂಜಾರಿ ಮತ್ತು ಸೀತಮ್ಮ ದಂಪತಿಗಳ ಮಗನಾಗಿ ಉತ್ತಮ ಪ್ರಗತಿಪರ ಕೃಷಿಕರಾಗಿದ್ದಾರೆ. BCom ಪದವೀಧರರಾಗಿ
2 ವರ್ಷ ತಾಂತ್ರಿಕ ತರಬೇತಿಯನ್ನು ಹೊಂದಿದ್ದ ಇವರು ಕೃಷಿ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿದ್ದು ವಿಶೇಷ. ಇವರು ತಮ್ಮ ಎಳೆಯ ಪ್ರಾಯದಲ್ಲೇ ತಮ್ಮನ್ನು ತಾವು ಕೃಷಿಯಲ್ಲಿ ತೊಡಗಿಸಿಕೊಂಡಿರುತ್ತಾರೆ. ಇವರನ್ನು ಹಲವಾರು ಸಂಘ ಸಂಸ್ಥೆಗಳು ಸನ್ಮಾನಿಸಿರುತ್ತದೆ. ಇವರು ಪ್ರಸ್ತುತ ಮಂಗಳೂರಿನ 300 ಗ್ರಾಮದ ಮಜಲು ತೋಟದಲ್ಲಿ ಪತ್ನಿ ವನಿತಾರವರೊಂದಿಗೆ ಸುಖ ಸಂಸಾರ ಇವರದು. ಇವರ ಜೀವನ್ಯ ಎಂಬ ಏಕೈಕ ಪುತ್ರಿ ಅವರು ಬೆಂಗಳೂರಿನಲ್ಲಿ ಇಂಜಿನಿಯರಿಂಗ್ ವ್ಯಾಸಂಗ ಮಾಡುತ್ತಿದ್ದಾರೆ. ಪ್ರಗತಿಪರ ಕೃಷಿಕ ಶ್ರೀ ಲೋಕನಾಥ ಕುತ್ತಾರು ಇವರಿಗೆ ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆ ರೋಟರಿಯ ದೇರ್ಲಕಟ್ಟೆ ಕ್ಲಬ್ ವತಿಯಿಂದ ರೋಟರಿ ಸೇವಾಶ್ರೀ ಪ್ರಶಸ್ತಿಯನ್ನು ಗಣ್ಯರ ಸಮ್ಮುಖದಲ್ಲಿ ಶ್ರೀದೇವರು ಇವರಿಗೆ ಆಯುರಾರೋಗ್ಯ ಭಾಗ್ಯವನ್ನು ಕರುಣಿಸಲೆಂದು ಪ್ರಾರ್ಥಿಸುವ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಪದಾಧಿಕಾರಿಗಳು, ನಿರ್ದೇಶಕರು ಮತ್ತು ಸರ್ವ ಸದಸ್ಯರು ರೋಟರಿ ಕ್ಲಬ್ ದೇರ್ಲಕಟ್ಟೆ ವಂದನೆಗಾಗಿ ಧನ್ಯವಾದ.
ತಾಯಿ ಉಮಾಮೇಶ್ವರಿಯ ಪಾದ ಚರಣಗಂಬಳಿಗೆ ಶಿರಸ ವಂದಿಸುತ್ತಾ ದೇರಳಕಟ್ಟೆಯ ರೋಟರಿ ಕ್ಲಬ್ಬಿನ ಪದಾಧಿಕಾರಿಗಳೇ ಹಾಗೂ ವೇದಿಕೆಯಲ್ಲಿರುವ ಗಣ್ಯ ವ್ಯಕ್ತಿಗಳಿಗೆ ನನ್ನ ಹೃದಯಪೂರ್ವಕ ನಮನವನ್ನು ಸಲ್ಲಿಸ್ತೇನೆ. ರೋಟರಿ ಕ್ಲಬ್ ದೇರಳಕಟ್ಟೆಯ ಬಗ್ಗೆ ಈಗಾಗಲೇ 10 ವರ್ಷದ ದಶಮಾನೋತ್ಸವದ ಸಂಭ್ರಮದ ಆಗುಹೋಗುಗಳನ್ನು ಚೊಕ್ಕ ರೀತಿಯಲ್ಲಿ ಡಾಕ್ಟರ್ ಅನಂತ ಸರ್ ಅವರು ವಿವರಿಸಿದ್ದಾರೆ. ನಮಗೆಲ್ಲ ಸಮಾಜದಲ್ಲಿ ಆದರ್ಶ ರೀತಿಯಾಗಿ ಯಾವೆಲ್ಲ ಸಮಾಜಮುಖಿ ಕಾರ್ಯಗಳನ್ನು ಮಾಡಬೇಕೋ ತೆರೆಯ ಮರೆಯಲ್ಲಿ ಯಾವುದೇ ವೈಭೀಕರಣವಿಲ್ಲದೆ ತಮ್ಮ ಸೇವೆಯನ್ನು ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸಿ ಸಮಾಜದಲ್ಲಿರುವ ಗಣ್ಯ ವ್ಯಕ್ತಿಗಳು ಎಲ್ಲ ಯಾವುದೇ ತಾವು ಗಣ್ಯರೆಂಬ ಭಾವನೆಯನ್ನು ತೊರೆದು ಎಲ್ಲ ರೀತಿಯ ಸಮಾಜದ ಬಡಬಗ್ಗರಿಗೆ, ವಿದ್ಯಾರ್ಥಿಗಳಿಗೆ, ಅಸೌಖ್ಯರಿಗೆ ಎಲ್ಲ ರೀತಿಯ ಸೌಲಭ್ಯಗಳನ್ನು ಮಾಡಿ ತೆರೆಮರೆಯಲ್ಲಿ ರೋಟರಿ ಕ್ಲಬ್ಬಿನ ಬಗ್ಗೆ ನನಗೆ ಅಷ್ಟೇನು ತಿಳಿದಿರಲಿಲ್ಲ. ಇಂಥ ಸಂದರ್ಭದಲ್ಲಿ ನನ್ನ ಸಹೋದರರಾದ ರವೀಂದ್ರ ಶೆಟ್ಟಿಯವರು ಹೀಗೆ ಇಂಥ ಕಾರ್ಯಕ್ರಮ ನೀನು ಬರಬೇಕಂತೇಳಿ ಅವರ ಮಾತಿಗೆ, ಅವರ ಹೃದಯವಂತಿಕೆಗೆ ನಾನು ಹೋಗೊಟ್ಟು ಈ ಸಂದರ್ಭದಲ್ಲಿ ಬಂದಾಗ ಭಾಳ ಸಂತೋಷವಾಯಿತು. ಇಂಥ ಒಂದು ಸಮಾಜ ಸ್ಪರ್ಶಿ ಕಾರ್ಯಕ್ರಮವನ್ನು ರೋಟರಿ ಕ್ಲಬ್ ನಡೆಸಿದೆ ಅಂದರೆ ಇದಕ್ಕಿಂತ ದೊಡ್ಡ ಶ್ಲಾಘನೀಯ ವಿಷಯ ನನಗೆ ಏನು ಹೇಳಲಿಕ್ಕೆ ಇಲ್ಲ. ಸಮಾಜದ ದೊಡ್ಡ ದೊಡ್ಡ ವ್ಯಕ್ತಿಗಳು ಸಮಾಜದಲ್ಲಿ ಇಂಥ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾರಂದರೆ ನಮಗೆ ಇದನ್ನು ಬೆಳಕಿಗೆ ಬರಲಿಲ್ಲ. ಸತ್ಯ ಅಂದರೆ ಇಲ್ಲಿ ಬಂದ ಕೂಡಲೇ ಅದರ ಬಗ್ಗೆ ತಿಳಿಯಿತು. ಇನ್ನು ಮುಂದೆಯೂ ರೋಟರಿ ಕ್ಲಬ್ಬಿನ ದೇವರು ಅವರಿಗೆ ಆರೋಗ್ಯ ಐಶ್ವರ್ಯಗಳನ್ನು ನೀಡಿ ಇನ್ನು ಮುಂದೆಯೂ ಹಲವಾರು ಸಮಾಜಮುಖಿ ಕಾರ್ಯಗಳನ್ನು ಮಾಡಿ ಸಮಾಜಕ್ಕೆ ಅವರ ಕೊಡುಗೆ ದಾನದ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಇನ್ನೂ ಕೂಡ ಮಾಡುವ ಅವಕಾಶ ರೋಟರಿ ಕ್ಲಬ್ ದೇರಳಕಟ್ಟೆಗೆ ಸಿಗಲಿ. ಹಾಗೆ ಸಮಾಜದಲ್ಲಿ ಯಾವೆಲ್ಲ ಕ್ಷೇತ್ರದಲ್ಲಿ ಸಾಧನೆಗೈದ ಅವರನ್ನು ಕೂಡ ಸನ್ಮಾನ ಮಾಡುವ ಈ ಒಂದು ಸಂದರ್ಭದಲ್ಲಿ ನನಗೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾನು ಯಾವುದೇ ಸಮಾಜದಲ್ಲಿ ಇಂಥ ಸನ್ಮಾನಕ್ಕೆ ಹೋಗೋದು ಕಮ್ಮಿ, ಆದರೆ ರವಿ ಅಣ್ಣನವರ ಮಾತಿಗೆ, ಅವರ ಹೃದಯವಂತಿಗೆ ಬೆಲೆ ಕೊಟ್ಟು ನಾನು ಈ ಸನ್ಮಾನ ಬಂದಿದ್ದೇನೆ. ಅಂದರೆ ಆ ಸನ್ಮಾನ ಪಡ್ಕೊಳ್ಳೋದಲ್ಲ, ಅದಕ್ಕೆ ಜವಾಬ್ದಾರಿ ಹೆಚ್ಚಾಗ್ತದೆ. ನಾನು ಏನು ಮಾಡಿದ್ದೇನೋ, ಏನು ಕೊಡುಗೆ ಕೊಟ್ಟಿದ್ದೇನೋ ಅದಲ್ಲ, ಆದರೆ ಅದರ ಮುಂಚೆ ಮುಂದೆಯೂ ಹಲವಾರು ಜವಾಬ್ದಾರಿ ಬರ್ತದೆ. ಇನ್ನೂ ಕೂಡ ಈ ರೋಟರಿ ಸಂಸ್ಥೆ ಹಲವಾರು ಇಂಥ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಂಡು ಸಮಾಜಕ್ಕೆ ಮಾದರಿಯಾಗಿ ಎಲ್ಲ ವರ್ಗದ ಜನರಿಗೂ ಆದರ್ಶರಾಗಿರಲಿ ಎಂದು ಹೇಳಿಕ ನನಗೆ ಈ ಅವಕಾಶ ಮಾಡಿಕೊಟ್ಟ ರೋಟರಿಗಳನ್ನ ಎಲ್ಲ ನನ್ನ ಸಹೋದ್ಯೋಗಿಗಳಿಗೆ ನನ್ನ 2 ಮಾತುಗಳನ್ನು ನಿಲ್ಲಿಸಿ ಜೈ ಭಾರತ್, ಜೈ ಹಿಂದ್. ಎಲ್ಲರಿಗೂ ನಮಸ್ಕಾರಗಳು. ಆಡುಮುಟ್ಟದ ಗಿಡ ಇಲ್ಲ, ರೋಟರಿ ಕ್ಲಬ್ ದೇರಳಕಟ್ಟೆ ಕೈಯಾಡಿಸಿದ ಕ್ಷೇತ್ರವಿಲ್ಲ. ಈ ಒಂದು ನಾವು ಈಗಾಗಲೇ ಇದನ್ನು ನಾವು ಕಣ್ಣಾರೆ ಕಂಡಿದ್ದೇವೆ. ಈ ರೋಟರಿ ಕ್ಲಬ್ ಎಂಬುದು ಒಂದು ಕುಟುಂಬ ಇದ್ದಾಗೆ. ಈ ಕುಟುಂಬದಿಂದ ನಮಗೆ ಹೊರಗೆ ಹೋಗಲಿಕ್ಕೆ ಮನಸ್ಸೇ ಬರುವುದಿಲ್ಲ ಅಂತ ನನ್ನ ಒಂದು 3 ವರ್ಷದ ರೋಟರಿ ಮೆಂಬರ್ ಆಗಿ ಒಂದು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಈಗ ಪ್ರತಿಭಾ ಪುರಸ್ಕಾರ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಬ್ಬುಕಟ್ಟೆ. ಈ ರೋಟರಿ ಕ್ಲಬ್ ಸರಕಾರಿ ಶಾಲೆಯನ್ನು ಆರಿಸಿದ್ದು ಬಹಳ ಒಂದು ಸಂತಸದ ವಿಷಯ. ಇಲ್ಲಿ ಪ್ರಿಯಾಂಕಾ ಎಸ್, ತಂದೆ ಹೆಸರು ಸುರೇಶ್ ನಾಯಕ್, ತಾಯಿ ರೂಪಾ ನಾಯಕ್, 625ರಲ್ಲಿ 569 ಅಂಕಗಳನ್ನು ಪಡೆದು 91% ಶ್ರೇಣಿಯನ್ನು ಪಡ್ಕೊಂಡಿದ್ದಾಳೆ. ಇವಳು ಪ್ರಾಥಮಿಕ ಶಾಲೆಯಲ್ಲಿ ನನ್ನ ವಿದ್ಯಾರ್ಥಿ ಕೂಡ ಆಗಿದ್ದಾಳೆ. ಯಾಕೆಂದರೆ ಶಿಕ್ಷಕರಿಗೆ ಮಕ್ಕಳ ಏಳಿಗೆ ಬಹಳ ಸಂತೋಷವನ್ನು ಕೊಡ್ತದೆ. ನನಗೆ ಬಹಳ ಹೆಮ್ಮೆ ಎನಿಸ್ತದೆ ನನ್ನ ವಿದ್ಯಾರ್ಥಿಗೆ ನಾನೇ ಅಂಕವನ್ನು ಓದಿ ಹೇಳೋದು. ದಯವಿಟ್ಟು ಪ್ರಿಯಾಂಕಾ ವೇದಿಕೆಗೆ ಬರಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಈ ಒಂದು ಬಹುಮಾನವನ್ನು ರೋಹಿನಾಥ್ರವರು ಕೊಡಬೇಕು ಅಂತೇಳಿ ವಿನಂತಿಸ್ಕೊಳ್ತಾ ಇದ್ದೇನೆ. ಎರಡನೆಯದಾಗಿ ಸರಕಾರಿ ಪ್ರೌಢಶಾಲೆ ದೇರಳಕಟ್ಟೆ, ವಿದ್ಯಾರ್ಥಿಯ ಹೆಸರು ಜೈನಾಬ ಎಂ, ಹುಟ್ಟಿದ್ದು 19/4/2002,
ತಂದೆ ಹೆಸರು ಮೊಯ್ದೀನ್ ಕುಂಜಿ, ತಾಯಿ ಜುಬೈದಾ. 625ರಲ್ಲಿ 553 ಅಂಕಗಳನ್ನು ಪಡೆದು 88.48% ಶ್ರೇಣಿಯನ್ನು ಪಡೆದಿರುತ್ತಾಳೆ. ಇವಳು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತೇಳಿ ವಿನಂತಿಸ್ಕೊಳ್ತಾ ಇದ್ದೇನೆ. Rotarian Vikram Datta to felicitate the meritorious Johns and Annettes of our own club. Details he will follow. ಅದ್ಭುತ ಸಾಧನೆಯನ್ನು ಮಾಡಿದ್ದಾರೆ. ಅವರಲ್ಲಿ ಮುಖ್ಯವಾಗಿ ಜಾನ್ ಯೋಗೇಶ್, ಸನ್ ಆಫ್ ಡಾಕ್ಟರ್ ಅನಂತನ್, ಹೂ ಸ್ಕೋರ್ಡ್ 96% in the CBSE 10th board exam. May now request John Yogesh, please come over the dais and accept a small. Okay. Next, Annette Kavya, daughter of Vani Lokaya, who scored 91% in CBSE 12th standard. Who is a student of Navodaya School, Mudipu. Navodaya School, Mudipu. Next, Annette Neha, who scored 92%, daughter of Rotarian Chandrasekhar Ennal, who scored 92% in the CBSE 10th standard board. John Shaman, who did excellent in his PU board, may now request PD Shetty to kindly accept bouquet from our chief guest. Thank you. Thank you, Rotarian Vikram Datta. Thank you, sir. Next is the address by the assistant governor. Rotarian K.R. Shetty, Chief Guest of the Day, District Governor-elect Rotarian Multi-PHF Rohinath P., dignitaries on the days, my friends in Rotary, Annettes, Johns, invitees, ladies and gentlemen. In Rotary, we are celebrating this month as Fellowship Month. In my entire year, I have attended almost all the official programs of Rotary, and it might be a district assembly or district conference, it might be a installation or governor's visit. I have not seen a varied cross-sections of Rotarians in this audience. So congratulations to all the Rotarians as well as the organizers for inviting you all and bringing in one platform. Thank you very much. ಪ್ರಾರಂಭದಲ್ಲಿ ನಾನು ಹೇಳಿದ್ದೆ, ಒಬ್ಬ ಮಗು 10 ವರ್ಷ ಆಗುವಾಗ ಕಾಲಿಟ್ಟು ನಡಿಲಿಕ್ಕೆ ಪ್ರಾರಂಭ ಮಾಡ್ತದೆ. ತೆವಳಿ ಎದ್ದು ನಿಲ್ಲಲಿಕ್ಕೆ ಪ್ರಯತ್ನ ಪಟ್ಟು 10ನೇ ವರ್ಷ ಆಗುವಾಗ 10 ಹೆಜ್ಜೆ ಇಡ್ತದೆ. 10 ಹೆಜ್ಜೆ ಇಡ್ಲಿಕ್ಕೆ ಆಗುವಾಗ ಅದು ಬೀಳ್ತದೆ. ಬೀಳಲಿಕ್ಕಾಗುವಾಗ ತಂದೆ ಅಥವಾ ತಾಯಿ ಬಂದು ಅದರ ಕೈ ಹಿಡಿತಾರೆ, ಮತ್ತೆ ಮುಂದೆ ನಡೆಸ್ಕೊಂಡು ಹೋಗ್ತಾರೆ ಅನ್ನೋದನ್ನು ನಾವು ಕೇಳ್ತೇವೆ. ರೋಟರಿ ಕ್ಲಬ್ ಒಂದು ಚಿಕ್ಕ, ದೇರಳಕಟ್ಟೆ ಕೂಡ ಒಂದು ಚಿಕ್ಕ ಕ್ಲಬ್, ಚಿಕ್ಕದಾಗಿ ಚೊಕ್ಕದಾಗಿರುವಂಥ ಕ್ಲಬ್ 10 ವರ್ಷಗಳನ್ನು ಬಹಳ ಚೆನ್ನಾಗಿ ನಡೆಸ್ಕೊಂಡು ಬಂತು. ಇನ್ನೇನು ವರ್ಷದ ಪ್ರಾರಂಭದಲ್ಲಿ ಯಾರು ಇದನ್ನು ಮುಂದೆ ತಗೊಂಡು ಹೋಗ್ತಾರೆ ಅನ್ನೋದಕ್ಕೆ ನಾನು ಪ್ರತಿ ಸಾರಿ ನಮ್ಮ ಆಗಿನ ಅಸಿಸ್ಟೆಂಟ್ ಗವರ್ನರ್ ಆಗಿರೋ ವಿಕ್ರಮ್ ದತ್ತವ್ರನ್ನ ಕೇಳ್ತಾನಿದ್ದೆ, ಯಾರು ಅಧ್ಯಕ್ಷರು? ಇಲ್ಲ, ಒಬ್ಬರು ಬರ್ತಾರೆ, ನಾವು ನಡೀತಾ ಇದ್ದೇವೆ, ತೆವಳ್ತಾ ಇದ್ದೇವೆ, 9 ಹೆಜ್ಜೆ ಆಗಿದೆ, ಇನ್ನು 10ನೇ ಹೆಜ್ಜೆಗೆ ಇನ್ನೇನು ಬೀಳಲಿಕ್ಕೆ ಆಗ್ತಾ ಇದೆ. ಅಷ್ಟೊತ್ತಿಗೆ ತಂದೆಯ ರೂಪದಲ್ಲಿ ಒಬ್ಬ ಯೋಗ್ಯ ಮುಂದಾಳು ಮುಂದೆ ಬಂದಿದ್ದಾರೆ, KR ಶೆಟ್ಟಿ ಅವರು. ಮತ್ತು ಬಂದದ್ದು ಮಾತ್ರ ಅಲ್ಲ,
ಹಲವಾರು ಕಾರ್ಯಕ್ರಮಗಳು, ಬಹಳ ವಂಡರ್ಫುಲ್ ಕಾರ್ಯಕ್ರಮಗಳು. ಪ್ರಾರಂಭದಲ್ಲಿ ಇನ್ಸ್ಟಾಲೇಷನ್ ಆಗೋಕ್ಕಿಂತ ಮುಂಚೆನೇ ಅಲ್ಲಿ ಸ್ವಚ್ಛ ಕಾರ್ಯಕ್ರಮಗಳನ್ನು ಆಗಲೇ ಹಮ್ಮಿಕೊಂಡಾಗಿದೆ. ನೀವು ಇವತ್ತು ನೋಡಿರ್ಬೋದು, ಈ 5 ಮಂದಿ ಅವರನ್ನು ಏನು ಫೆಲಿಸ್ಟೇಷನ್ಗೆ ಅವರು ಆಯ್ಕೆ ಮಾಡಿದ್ದಾರೆ. ದ ವೇರಿಡ್ ಕ್ರಾಸ್ ಸೆಕ್ಷನ್ ಆಫ್ ಸೊಸೈಟಿ ಹ್ಯಾಸ್ ಬೀನ್ ಐಡೆಂಟಿಫೈಡ್. ಈವನ್ ಫ್ರಮ್ ದ ಲೋಯೆಸ್ಟ್ ಪ್ರೊಫೆಷನ್ ದೇ ಹ್ಯಾವ್ ಇಲೆಕ್ಟೆಡ್, ಅಪಾಯಿಂಟೆಡ್ ಆ್ಯಂಡ್ ಬ್ರಾಟ್ ದೆಮ್ ಟು ದ ಸ್ಟೇಜ್ ಆ್ಯಂಡ್ ಫೆಲಿಸ್ಟೇಟೆಡ್. ಬಹಳ ಖುಷಿ ಆಗ್ತದೆ. ಒಬ್ಬ ವೆಸ್ಟರ್ನ್ ಗವರ್ನರ್ದವರಿಗೆ ಒಂದು ಯೋಗ ಬೇಕು. ಋಣಾನು ಬಂದ ರೂಪೇಣ ಪತಿಪತ್ನಿ ಸುತಾಲಯ ಅಂತ ಹೇಳ್ತಾರೆ. ಒಬ್ಬ ವೆಸ್ಟರ್ನ್ ಗವರ್ನರ್ ಆಗಲಿಕ್ಕೂ ಯೋಗ ಬೇಕು, ಆ ವೆಸ್ಟರ್ನ್ ಗವರ್ನರನ್ನು ಪೂರ್ತಿ ವರ್ಷ ಅನುಭವಿಸ್ಲಿಕ್ಕೂ ಯೋಗ ಬೇಕು. ಪ್ರಾರಂಭದಿಂದ ಹಲವಾರು ಕಾರ್ಯಕ್ರಮಗಳು ನಮ್ಮನ್ನು ಗಟ್ಟಿ ಹಿಡಿತದೆ. ಆದರೆ ಒಮ್ಮೆ ಜೂನ್ ಆಯಿತು ಅಂತಂದರೆ ಮತ್ತೆ ಬೇರೆ ಯಾವ ಕಾರ್ಯಕ್ರಮವೂ ಇರಲ್ಲ. ನಮ್ಮ ಯೋಗ ಎಷ್ಟು ಚೆನ್ನಾಗಿದೆ. ಇಲ್ಲಿ ಒಂದು ದಶಮಾನೋತ್ಸವ ಕಾರ್ಯಕ್ರಮಕ್ಕೆ ಅಟೆಂಡ್ ಮಾಡಲಿಕ್ಕೆ ಮತ್ತೆ ನಾವು ರೋಟೇರಿಯನ್ಸನ್ನು ಮೀಟ್ ಮಾಡುವಂಥ ಯೋಗ ಈ ನಮ್ಮ KR ಶೆಟ್ಟರವರು ನಮಗೆ ತಂದು ಕೊಟ್ಟಿದ್ದಾರೆ. ನನಗೆ ಭಾಳ ಖುಷಿ ಆಗ್ತಾ ಇದೆ, ಹೆಮ್ಮೆ ಅನ್ನಿಸ್ತಾ ಇದೆ. ಇಂಥ ಕ್ಲಬ್ಗಳನ್ನು ನನ್ನ ಝೋನಲ್ಲಿ ಪಡ್ಕೊಂಡಿರೋದಕ್ಕೆ ನಾನು ಪಡ್ಕೊಂಡಿರೋ ಭಾಗ್ಯ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಸ್ನೇಹಿತರೆ, ಕೊನೆಯಲ್ಲಿ ಒಂದು ಸಣ್ಣ ಕತೆ ಹೇಳಿ ಮುಗಿಸ್ತೇನೆ. ಅಮೇರಿಕದಲ್ಲಿ ಒಬ್ಬ ಒಳ್ಳೆ ಅಪ್ಕಮಿಂಗ್ ಬಿಸ್ನೆಸ್ ಮೆನ್ ಭಾಳ ಕಷ್ಟಪಟ್ಟು ಬಿಸ್ನೆಸ್ಸನ್ನು ಪ್ರಯತ್ನ ಮಾಡಲಿಕ್ಕೆ ಹೋಗ್ತಾನೆ. ಆದರೆ ಯಾವುದೋ ಒಂದು ಕಾರಣಕ್ಕೆ ಆ ಬಿಸ್ನೆಸ್ ಸಕ್ಸಸ್ ಆಗೋದಿಲ್ಲ. ಏನೋ ನಾನು ತೊಂದರೆಯಲ್ಲಿದ್ದೇನೆ ಅಂತ ಅವ ಹೇಳಿ ಪಾರ್ಕಲ್ಲಿ ಭಾಳ ದೈನ್ಯತೆಯಿಂದ ವಿಲ್ ಬಿ ಡಿಪ್ರೆಸ್ಡ್ ಆ್ಯಂಡ್ ಸ್ಯಾಡ್ ಆ್ಯಂಡ್ ವಿಲ್ ಬಿ ಸಿಟಿಂಗ್ ಇನ್ ಅ ಪಾರ್ಕ್ ಲುಕಿಂಗ್ ವಾಟ್ ಟು ಡೂ. ಅಷ್ಟೊತ್ತಿಗೆ ಒಬ್ಬ ವೆರಿ ಸೀನಿಯರ್ ಮ್ಯಾನ್ ಹತ್ತಿರ ಬಂದುಬಿಟ್ಟು, ಹೌ ಆರ್ ಯು ಅಂತ ಕೇಳ್ತಾನೆ. ಇವನು ಆ್ಯಸ್ ಯೂಶುವಲ್ ವೆರಿ ಬ್ಯಾಡ್ ಅಂತ ಹೇಳಿದಾಗ, ಹೇ ಡೋಂಟ್ ವರಿ ಅಂತ ಒಂದು ಚೆಕ್ಕನ್ನು ಬರೆದು, ಸಿ ಯು ನೆಕ್ಸ್ಟ್ ಇಯರ್ ಸೇಮ್ ಟೈಮ್ ಸೇಮ್ ಪ್ಲೇಸ್ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಇವ ಹೋಗುವಾಗ ಅವನನ್ನು ಏನು ಕೊಟ್ಟಿದ್ದಾನೆ ಅಂತ ನೋಡ್ತಾನೆ. ಅವನಿಗೆ ಆಶ್ಚರ್ಯ. ಇಟ್ ಈಸ್ $2 of $2 lakh of check has been written and it has been signed as Robert Federer, Referer. Mr. Robert Referer is one of the very famous businessmen at that time. ಇವನಿಗೆ ಶಾಕ್. ಅರೆ, ಇವನು ಬಂದು ನನಗೆ ಯಾಕೆ ಕೊಟ್ಟ? ಚೆಕ್ ಕೊಟ್ಟಿದ್ದಾನೆ, $2 ಲಕ್ಷ. ಇಟ್ಸ್ ಅ ಹ್ಯೂಜ್ ಅಮೌಂಟ್. ಮೈ ಗಾಡ್ ಅಂತಂದ್ಬಿಟ್ಟು ಸ್ಟನ್ ಆಗ್ತಾನೆ. ಮತ್ತೆ ತಿರುಗಿ ನೋಡುವಾಗ ಆ ಪುಣ್ಯಾತ್ಮ ಇರೋದಿಲ್ಲ. ಎಲ್ಲಿ ಹೋಗಿದ್ದಾನೆ ಗೊತ್ತಾಗೋದಿಲ್ಲ. ಓಡ್ತಾನೆ ಹುಡುಕ್ತಾನೆ, ಪಾರ್ಕಲ್ಲಿ ಎಲ್ಲೂ ಸಿಗೋದಿಲ್ಲ. ಮನೆಗೆ ಹೋಗಿ ಯೋಚನೆ ಮಾಡ್ತಾನೆ, ನಾನು ಏನು ಮಾಡಲಿ ಅಂತ. ಚೆಕ್ಕನ್ನು ಎನ್ಕ್ಯಾಶ್ ಮಾಡೋ ಬದಲು ಆಫೀಸ್ಗೆ ಹೋಗಿ ಅದನ್ನು ಸೇಫ್ ಲಾಕರಲ್ಲಿ ಇಡ್ತಾನೆ. ತನ್ನ ಬಿಸ್ನೆಸ್ಸನ್ನು ಇಂಪ್ರೂವ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾನೆ. ಬಿಸ್ನೆಸ್ ಇಂಪ್ರೂವ್ ಆಗ್ತದೆ. ಆಟೋಮೆಟಿಕ್ಕಾಗಿ 1 ವರ್ಷ ಆಗ್ತದೆ. ತಕ್ಷಣ ಆ ದಿನಕ್ಕಾಗಿ ಕಾಯ್ತಾ ಇರ್ತಾನೆ, ಈ ಚೆಕ್ಕನ್ನು ನಾನು ಅವರಿಗೆ ವಾಪಸ್ ಕೊಡಬೇಕು ಅಂತ. ಅದೇ ಸ್ಪಾಟ್, ಅದೇ ಟೈಮಿಗೆ ಅಲ್ಲಿ ಹೋಗಿ ಪಾರ್ಕಲ್ಲಿ ಕೂತಾಗ ಅದೇ ಓಲ್ಡ್ ಮ್ಯಾನ್, ಅದೇ ಡ್ರೆಸ್ ಇರ್ತದೆ. ಬರ್ತಾನೆ, ಮತ್ತೆ ಬಂದು ಹೇ ಹೌ ಆರ್ ಯು ಅಂತ ಆ್ಯಸ್ ಯೂಶುವಲ್ ಕೇಳ್ತಾನೆ. ಇನ್ನೇನು ಕಿಸೆಂದ ತೆಗೆದು ನೀವು ಕೊಟ್ಟಿರೋ ಚೆಕ್ ಅಂತ ತೋರಿಸ್ಬೇಕು. ಅಷ್ಟರಲ್ಲಿ ಒಂದು ದೂರದಿಂದ ನರ್ಸ್ ಒಬ್ಳು ಓಡೋಣ ಬರ್ತಾಳೆ. ಏ ಫೂಲ್, ಯು ಆರ್ ಸ್ಟಿಲ್ ಹಿಯರ್ ಅಂತ ಹೇಳ್ಬಿಟ್ಟು. ಸರ್, ಡೋಂಟ್ ಬಿಲೀವ್ ಹಿಮ್. ಅವನು ಯಾವಾಗಲೂ ಹಾಗೆ, ಹಿ ಆಲ್ವೇಸ್ ಟೆಲ್ ದಟ್ ಹಿ ಈಸ್ ಅ ರೆಫರರ್ ಆ್ಯಂಡ್ ಜಾನ್ ರೆಫರರ್ ಆ್ಯಂಡ್ ಹಿ ಗೋಸ್ ಆನ್ ಟಾಕಿಂಗ್ ಟು ಪೀಪಲ್ ಅಂತೇಳಿ ಹೇಳ್ಕೊಂಡು ಹೊಟ್ಟೋಗೆ ಬಿಡ್ತಾಳೆ. ಇವನಿಗೆ ಶಾಕ್. ಅರೆ, ನಾನು ಏನೋ ಆಗಿದ್ದೆ, ಬರೀ ಒಂದು ಕಾಗದ ಚೀಟಿ ಕೊಟ್ಟ ಅಂತದನ್ನು ನಂಬಿ ನಾನು ಹೋದೆ. ಹುಚ್ಚಾದರೂ ಎಂಥ ಒಳ್ಳೆ ಕೆಲಸ ಮಾಡಿದ್ದಾನೆ, ನನ್ನಲ್ಲಿರುವ ಕಾನ್ಫಿಡೆನ್ಸನ್ನು ಎಷ್ಟು ಮೇಲೆ ತಂದಿದ್ದಾನೆ ಅಂತ ಹೇಳಿ ಅವನು ಭಾಳ ಖುಷಿ ಪಡ್ತಾನೆ. ದಿಸ್ ಇಸ್ ವಾಟ್ ಈಸ್ ರಿಕ್ವೈರ್ಡ್. ವಿ ಆಲ್ ಹ್ಯಾವ್ ಲಾಟ್ ಆಫ್ ಕಾನ್ಫಿಡೆನ್ಸ್ ಅಮಂಗ್ಸ್ಟ್ ಅಸ್ ಆ್ಯಂಡ್ let this confidence among you in Rotary Club of Deralakatte, let it reach Silver Jubilee, Diamond Jubilee and Centennial year with great celebrations. Thank you. ಸದಸ್ಯರು ಈಗಲೂ ನಮ್ಮೊಂದಿಗಿದ್ದಾರೆ. ಅವರಲ್ಲಿ ಹಿರಿಯವರಾದ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ದಯವಿಟ್ಟು ವೇದಿಕೆಗೆ ಬಂದು ಅತಿಥಿಯವರಿಂದ ಹೂಗುಚ್ಚನ್ನು ಸ್ವೀಕರಿಸಬೇಕಾಗಿ ಕೇಳ್ತೇನೆ. ರೊಟೇರಿಯನ್ ಯಶೋಧ,
ನಿರಂತರವಾಗಿ 5 ವರ್ಷ ನಮ್ಮ ಕ್ಲಬ್ಬಿನ ಎಲ್ಲ ಸಭೆಗೆ ಹಾಜರಿದ್ದು ನಮಗೆ ಸರಿಯಾದ ಮಾರ್ಗದರ್ಶನವನ್ನು ಕೊಟ್ಟು ಈಗಲೂ ಕೂಡ ಕಳೆದ 10 ವರ್ಷದಿಂದ ಅವರು DJ ಆಗುವಾಗ 1 ವರ್ಷವನ್ನು ಬಿಟ್ಟು ಆನಂತರ ನಿರಂತರವಾಗಿ ನಮ್ಮ ಎಲ್ಲ ಸಭೆಗೆ ಬಂದು ನಮ್ಮನ್ನು ಉತ್ತಮ ಮಾರ್ಗದರ್ಶನವನ್ನು ನೀಡಿ ಆ್ಯಂಡ್ ವಿ ಕಾಲ್ ಹಿಮ್ ಆಸ್ ಅ ಬ್ಯಾಕ್ ಬೋನ್ ಆಫ್ ಅವರ್ ಕ್ಲಬ್. ಈಗಲೂ ಇನ್ನು ಮುಂದೆ ಕೂಡ ನಮಗೆ ನಿರಂತರವಾಗಿ ಸಪೋರ್ಟ್ ಕೊಡ್ತಾ ಇರ್ತೀರಿ ಎಂಬುದಾಗಿ ಭರವಸೆಯೊಂದಿಗೆ ಅವರನ್ನೊಂದು ಗೌರವಿಸುವ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೇವೆ. ದಯವಿಟ್ಟು ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಡಾಕ್ಟರ್ ಸುಬ್ರಹ್ಮಣ್ಯಂ, ಡಾಕ್ಟರ್ ಅನಂತನ್ ವೇದಿಕೆಯಲ್ಲಿ ಬಂದು ಅವರನ್ನು ಸನ್ಮಾನಿಸಬೇಕಾಗಿ, ಅವರನ್ನು ಗೌರವಿಸಬೇಕಾಗಿ ಎಲ್ಲರ ಪರವಾಗಿ ಕೇಳಿಕೊಳ್ತಾ ಇದ್ದೇನೆ. President Jayaprakash Ray, Chief Guest of today's function, District Governor-elect, multiple Paul Harris Fellow P. Rohinath, Assistant Governor, Rotarian Rajendra Kalbavi, Chairman of the Decennial Celebration Committee, Rotarian P.D. Shetty, President-elect of the Rotary Club of Derlakatte, Past District Governor, Rotarian K. Krishna Shetty, District Governor nominee, Rotarian Ranganath Bhatt, President of the Rotary Club of Mangalore Central, the parent club of the Rotary Club of Derlakatte, Rotarian Raymond D. Kunna. It gives me great pleasure to be before you. 10 years ago, when this club was chartered, it looked a very Herculean task. I was struggling for about 2 years to get together at least 20 Rotarians. It looked a very difficult task because convincing people about Rotary in a small town like Derlakatte was a very, very Herculean task. I was a professor of medicine, initially associate professor, later on professor of medicine at K.S. Hegde Medical Academy. And every day I used to do a lot of talking to my own colleagues. And most of my colleagues were discouraging. I think Rotarian, the greatest success of mine was seeing Rotarian Dr. Ananthan addressing you people. Pulling Ananthan into the Rotary fold was a very, very big task because all the people who were surrounding him, or rather who were discouraging him. I wouldn't like to name the names, but all were saying, what Rotary, what is this? They just eat, wine and dine and don't do any service. But, of course, I have told it many a times, the turning point came when I met the principal or the dean of the college, Dr. Arunachalam Kumar. Rotarian Dr. Arunachalam Kumar was a past GSC scholar. He had been sent by the Rotary Club of Mangalore North on a GSC team, and he had a lot of respect for Rotary. So when I was just talking to him casually, I mentioned that I was interested in starting a Rotary Club in Derlakatte. He said, what is the problem in starting the club? I said, the main problem was getting a president. Nobody was willing to be the president. He said, I am ready to be the president. From then on, it was a relatively easy task. Rotarian K.S. Babu volunteered to be the secretary, and my own fellow club members, that is Chandra Sadyantaya, and mainly Chandra Sadyantaya, helped me to go around scouting the town of Derlakatte, and we had 20 charter members. I would just read the name. Of course, Rotarian past President PHF, late Dr. Arunachalam Kumar was one. Then we had Rotarian Dr. Makkanawar. I thought he would come today. Then Rotarian Dr. Subramaniam, he is there. Rotarian K.S. Babu, who then shouldered the responsibility of the secretary of the club for 3 years.
Then we had Rotarian Dr. Srikumaran, who was then the principal of Physiotherapy College. Rotarian Dr. Murlidhar Pai, the assistant medical superintendent of Justice KS Hegde Hospital. Rotarian Yashoda, who is here. Rotarian Dr. Vikram Shetty, who was very much instrumental in the, the cleft lip and craniofacial surgeries which the Rotary Club of Derlakatte got associated with. Then we have Rotarian Dr. Dattatreya, who was audiologist. Rotarian Kittanna Rai, Rotarian Jayaprakash Rai, who is still there. Rotarian Dr. Ravi Shankar Rao, he is still there with us. He is an active member. Rotarian Dr. Ananthan, I already mentioned. Rotarian Dr. Gopalakrishnan, the cardiothoracic surgeon. Rotarian N.T. Ramakrishna Nayak. Rotarian Gururaj Rao, who was the manager of the Syndicate Bank extension counter. Rotarian Ravindranath Punja. Rotarian Rotarian Rachana, who is the manager of the KS Hegde office, and Rotarian Dr. Rajendra Prasad. These were the 20 charter members. It's a good achievement that we have 9 of them still left. The club has traveled the long and hard path, and I won't go into the past presidents and all, because already I think there is a presentation. Suffice to say that Dr. Arunachalam Kumar, Dr. Makkanawar, then Dr. Subramaniam, then K.R. Shetty, PHF K.R. Shetty, P.D. Shetty, K.S. Babu, J.P. Rai, D.R. Raghav, N.T. Ramakrishna, and K.R. Shetty have been the presidents. And K.S. Babu was the secretary for the first 3 years. Then Rotarian Soumya Shetty, she is here today. Then there was Rotarian Dr. D.R. Raghav, Rotarian Latish, Rotarian Ramesh, Rotarian Sri Prasad Alwa, Rotarian Chandrasekhar, and Rotarian Chandrasekhar Hennal. These were the secretaries. Many activities have already been described by our Dr. Ananthan. I won't go into details. Today we have 28 members. We are a small club. Possibly we can think of some more members. I would talk about the significant achievements. One most significant achievement here was 2. One was during the time of past, when Rotarian Paul Harris Fellow K.R. Shetty was the president. We got 18 awards, which was we were first in the small club category. Later on, when J.P. Rai was the president, also I think we got about 18 awards. So this was the maximum awards of the Rotary Club of Derlakatte. Forget the awards. Throughout the years, the Rotary Club of Derlakatte has proved its mettle. This year you have seen, they have been associated in the Swachhata Abhiyan, they are constructing a bus shelter, they gave solar electrification to houses, and today of course that very noble program of theirs, that is Rotary Seva Shri awards were presented. I am extremely happy to know that this club, which was a brainchild of the Rotary Club of Mangalore Central, has stood the test of time, and it has produced an assistant governor in Rotarian Vikram Datta, who is taking charge as the district secretary the next year. It has produced zonal lieutenants, it has produced district chairman, conference committee chairman, and I have absolutely no doubt that someday, very near in the future, that the Rotary Club of Derlakatte will produce a district governor. I do hope that the Rotary Club of Derlakatte will produce a district governor very, very fast and be the proud hosts of the district conference. They have been the co-hosts of the conference on 2 other occasions. So this is a penchant which I keep on doing, but I think I'll do it again. Except the Rotarians of Derlakatte, everybody else, please stand up and give the Rotary Club of Derlakatte a standing ovation. Except the Rotarians of Derlakatte, everybody else. Rotarians of Derlakatte should sit down. Rotarians, Annets, Johns of Derlakatte should sit down. Others, please give the Rotary Club of Derlakatte a standing ovation. May God bless all of us, and may the Rotary Club of Derlakatte continue its efforts in serving the community of Derlakatte and the world. Thank you. ನಮ್ಮ ಝೋನ್ನ ನಾಯಕರಾದಂಥ ರಾಜೇಂದ್ರ ಕಲ್ಬಾವಿಯವರೇ, ರೊಟೇರಿಯನ್ ರಾಜೇಂದ್ರ ಕಲ್ಬಾವಿಯವರೇ, 18-19 ಸಾಲಿನ ನನ್ನ ಟ್ರೈನರ್ ಆದ
ರೋಟರಿ ಕ್ಲಬ್ ಸೆಂಟ್ರಲ್ನ ಮ್ಯಾಂಗ್ಳೂರು ಸೆಂಟ್ರಲ್ನ ಪಾಸ್ಟ್ ಡಿಸ್ಟಿಕ್ ಗವರ್ನರಾದ ಹಾಗೂ ರೋಟರಿ ಕ್ಲಬ್ ದೇರಳಕಟ್ಟೆಯ GSR ಆದಂಥ ನಮ್ಮೆಲ್ಲ ಮಾರ್ಗದರ್ಶಕರಾದ PDG ರೊಟೇರಿಯನ್ ದೇವದಾಸ್ ರೈ ಅವರೇ, ಕ್ಲಬ್ನ ಕಾರ್ಯದರ್ಶಿಯವರಾದ ನನ್ನ ಮಿತ್ರರಾದ ರೊಟೇರಿಯನ್ JP ರೈ ಅವರೇ, ಈ ದಶಮಾನೋತ್ಸವ ಸಮಾರಂಭದ ಅಧ್ಯಕ್ಷರಾದ ಶ್ರೀ ರೊಟೇರಿಯನ್ PD ಶೆಟ್ಟಿ ಅವರೇ, ಹಾಗೆ ಕ್ಲಬ್ನ ಕಾರ್ಯದರ್ಶಿಯಾದ ಪುರುಷೋತ್ತಮ ಮಂಚನವರೇ, ಪಾಸ್ಟ್ ಡಿಸ್ಟಿಕ್ ಗವರ್ನರ್ ಆದ ರೊಟೇರಿಯನ್ K ಕೃಷ್ಣ ಶೆಟ್ಟಿ ಅವರೇ, 2021 ಸಾಲಿನ ನಮ್ಮೆಲ್ಲ ನಾಯಕರಾದ DGND ರೊಟೇರಿಯನ್ ರಂಗನಾಥ್ ಭಟ್ ಅವರೇ, ರೋಟರಿ ಕ್ಲಬ್ ದೇರ್ಲಕಟ್ಟೆಯ ಚಾರ್ಟರ್ ಸದಸ್ಯರಾದ ರೊಟೇರಿಯನ್ ರಾಜೇಂದ್ರ ಪ್ರಸಾದ್ ಅವರೇ, ರೊಟೇರಿಯನ್ ಅನಂತನವರೇ, ರೊಟೇರಿಯನ್ ಡಾಕ್ಟರ್ ಸುಬ್ರಹ್ಮಣ್ಯಂ ಅವರೇ, ರೊಟೇರಿಯನ್ ಡಾಕ್ಟರ್ ರವಿಶಂಕರ್ ರಾವ್ ಅವರೇ, ರೊಟೇರಿಯನ್ JP ರೈ ಅವರೇ ಹಾಗೂ ರೊಟೇರಿಯನ್ KS ಬಾಬು ಅವರೇ, ಈ ಸಂದರ್ಭದಲ್ಲಿ ಈ ಕ್ಲಬ್ನ ಚಾರ್ಟರ್ ಪ್ರೆಸಿಡೆಂಟ್ ಆದಂಥ ಅರುಣಾಚಲಂ ಕುಮಾರ್ ಅವರು ನಮ್ಮೊಂದಿಗಿಲ್ಲ. ಅವರನ್ನು ಈ ಸಂದರ್ಭದಲ್ಲಿ ಭಕ್ತಿಯಿಂದ ನೆನೆಸುತ್ತಾ ಈ ರೋಟರಿ ಕ್ಲಬ್ಬು ದೇರಳಕಟ್ಟೆಯ 10ನೇ ವರ್ಷದ ಈ ಸಂಭ್ರಮದ ಆಚರಣೆಯಲ್ಲಿ ನಾನು ಪಾಲ್ಗೊಳ್ಳಲು ತುಂಬ ಸಂತೋಷ ಪಡ್ತಾ ಇದ್ದೇನೆ. ಬಹುಶಃ ಇದೊಂದು ಈ ಕ್ಲಬ್ಬು ರೊಟೇರಿಯನ್ PDG ದೇವದಾಸ್ ರೈ ಅವರ ಒಂದು ಕನಸಿನ ಕೂಸು ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಯಾಕಂತೇಳಿದರೆ ಈ ಸಂದರ್ಭದಲ್ಲಿ ಅವರನ್ನು ನಾನು ನೆನೆಸಲೇಬೇಕು. ಅವರ ಒಂದು ಶ್ರಮ ತ್ಯಾಗ, ಈ ಕ್ಲಬ್ಬಿಗಾಗಿ ಅವರು ತನ್ನನ್ನು ತಾನು ಕೊಡಗಿಸಿಕೊಂಡಂಥ ರೀತಿ ನಾವು ಕಳೆದ 10 ವರ್ಷಗಳಿಂದ ನೋಡಿದ್ದೇವೆ. ಇಟ್ ಈಸ್ ರಿಯಲಿ ಎಪ್ರಿಷಿಯೇಟಿಂಗ್ ಒನ್. ಯಾರೇ ಒಬ್ಬರು ಕೂಡ ಪಾಸ್ಟ್ ಡಿಸ್ಟಿಕ್ ಗವರ್ನರ್ ಆಗಿ ಒಂದು ಕ್ಲಬ್ಬಿನ ಪ್ರತಿ ವಾರದ ಒಂದು ಮೀಟಿಂಗ್ಗೆ ಬಂದು ಅವರಿಗೆ ಸಲಹೆ ಸೂಚನೆಗಳನ್ನು ಕೊಟ್ಟು ಅವರನ್ನು ಪ್ರೋತ್ಸಾಹಿಸಿ ಮೋಟಿವೇಟ್ ಮಾಡಿ ಈ ಕ್ಲಬ್ಬನ್ನು ಈ 10 ವರ್ಷದವರೆಗೆ ಈ ಮಟ್ಟಕ್ಕೆ ತಂದು ನಿಂತಿಸಿದ್ದಾರೆ ಅಂತ ಹೇಳಿದರೆ ದ್ಯಾಟ್ ಕ್ರೆಡಿಟ್ ವಿಲ್ ಗೋ ಟು ರೊಟೇರಿಯನ್ ಡಾಕ್ಟರ್ ದೇವದಾಸ್ ರಾಯ್. ಅದರಲ್ಲಿ ಏನೇ ಸಂಶಯ ಇಲ್ಲ. ಒಂದು ಮಗು ಹುಟ್ಟಿ 10 ವರ್ಷದವರೆಗೆ ಅದರ ಪೋಷಣೆ ಮಾಡಲಿಕ್ಕೆ ತಂದೆ ತಾಯಿ ಎಷ್ಟು ಕಷ್ಟಪಡ್ತಾರೆ ಅಂತ ಹೇಳುವಂಥದ್ದು ಆ ಪೋಷಣೆ ಮಾಡಿದ ತಂದೆ ತಾಯಿಗೆ ಮಾತ್ರ ಗೊತ್ತು. ಅದೇ ರೀತಿ ದೇವದಾಸ್ ರೈ ಅವರು ಈ ಕ್ಲಬ್ಬನ್ನು ಪೋಷಣೆ ಮಾಡಿದ್ರು ಅಂತ ಹೇಳಿದರೆ ಕೂಡ ತಪ್ಪಾಗಲಿಕ್ಕಿಲ್ಲ. ಈ ಕ್ಲಬ್ಬಿನ ಚಾರ್ಟರ್ ಸದಸ್ಯರಾದಂಥ ಎಲ್ಲ ಸದಸ್ಯರು ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಅದರಲ್ಲಿ 2 ಮಾತಿಲ್ಲ. KR ಶೆಟ್ಟಿ ಅವರು 2 ಸರ್ತಿ ಅಧ್ಯಕ್ಷರಾಗಿ ಈ ಕ್ಲಬ್ಗೆ ಸೇವೆಯನ್ನು ಸಲ್ಲಿಸಿದ್ದಾರೆ. ಹಾಗೆ KS ಬಾಬು ಅವರು 3 ಸರ್ತಿ ಕಾರ್ಯದರ್ಶಿಯಾಗಿ ಕ್ಲಬ್ಗೆ ಸೇವೆಯನ್ನು ಸಲ್ಲಿಸಿದ್ದಾರೆ. ಆ ಎಲ್ಲ ಪರಿಶ್ರಮವನ್ನು ನಾವು ಇಲ್ಲ ಅಂತ ಹೇಳಲಿಕ್ಕೆ ಆಗುವುದಿಲ್ಲ, ಖಂಡಿತವಾಗಿಯೂ ಇದೆ. ಅದರ ಒಟ್ಟಿಗೆ ಒಬ್ಬ ಮಾರ್ಗದರ್ಶಕರಾಗಿ ದೇವದಾಸ್ ರೈ ಅವರು ಈ ಕ್ಲಬ್ಬನ್ನು ಮುನ್ನಡೆಸಿದ್ದಾರೆ ಅಂತ ಹೇಳಿದ್ದು ಕೂಡ ತಪ್ಪಾಗಲಿಕ್ಕಿಲ್ಲ. ಸ್ನೇಹಿತರೆ, ನಾವೆಲ್ಲ ರೋಟರಿ ಸದಸ್ಯರು, ನಾವೆಲ್ಲ ಹೃದಯ ಶ್ರೀಮಂತಿಗೆ ಇದ್ದವರು. ಶಾಸ್ತ್ರದಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಧರ್ಮ, ಅರ್ಥ, ಕಾಮ, ಮೋಕ್ಷ ಈ ಚತುರ್ವಿಧ ಪರೀಕ್ಷೆಗಳಲ್ಲಿ ಯಾರು ಉತ್ತೀರ್ಣರಾಗ್ತಾರೋ ಅವರು ಮಹಾನ್ ಮನುಷ್ಯರು ಅಂತ ಹೇಳುವಂಥದ್ದು. ಧರ್ಮ ಅಂತ ಹೇಳಿದರೆ ಯಾರು ಧರ್ಮ ಮಾರ್ಗದಲ್ಲಿ ಜೀವನವನ್ನು ಮಾಡ್ತಾರೋ ಅವನು ಧರ್ಮವನ್ನು ಉತ್ತೇಜಿಸ್ತಾನೆ ಅಂತ ಹೇಳುವ ಮಾತು. ನಾವು ರೊಟೇರಿಯನರು ನಾವು ಬದುಕ್ತೇವೆ, ಇನ್ನೊಬ್ಬರನ್ನು ಧರ್ಮದ ಮಾರ್ಗದಲ್ಲಿ ಬಾಳಲಿಕ್ಕೆ ಅವಕಾಶ ಕೊಡುವಂಥ ಒಂದು ಮನೋಭಾವನೆ ಇರುವಂಥ ವ್ಯಕ್ತಿಗಳು. ಅರ್ಥ ಅಂತ ಹೇಳಿದರೆ ಹಣವನ್ನು
ಧರ್ಮ ಮಾರ್ಗದಲ್ಲಿ ಸಂಪಾದನೆ ಮಾಡಬೇಕು ಅಂತ ಧರ್ಮ ಹೇಳ್ತದೆ, ಶಾಸ್ತ್ರದಲ್ಲಿ ಹೇಳ್ತದೆ. ನಾವು ರೊಟೇರಿಯನ್ರು ವಿ ಆರ್ ಮೇಂಟೈನ್ ಹೈ ಎಥಿಕಲ್ ಸ್ಟ್ಯಾಂಡರ್ಡ್ ಇನ್ ಅವರ್ ಬಿಸ್ನೆಸ್. ನಾವು ಏನೇ ವ್ಯವಹಾರ ಮಾಡಿದರೂ ಕೂಡ ಅದು ಧರ್ಮ ಮಾರ್ಗದ ವಿರುದ್ಧವಾಗಿ ಮಾಡೋದಿಲ್ಲ, ಧರ್ಮದ ಮುಖಾಂತರ ಮಾಡ್ತೇವೆ ಅಂತ ಹೇಳುವಂಥದ್ದು ಕೂಡ ನಮಗೆ ಒಂದು ಹೆಮ್ಮೆಯ ಮಾತು. ಅರ್ಥ ಹಾಗೆ ಕಾಮ ಅಂತ ಹೇಳಿದ್ರೆ ಆಸೆ ಆಕಾಂಕ್ಷೆಗಳು. ಮನುಷ್ಯನ ಆಸೆಗೆ ಯಾವುದೇ ಮಿತಿ ಇರುವುದಿಲ್ಲ. ಆ ಮಿತಿಯನ್ನು, ಆ ಆಸೆಯನ್ನು ನೀಗಿಸಲು ಅಧರ್ಮದ ಮಾರ್ಗದಲ್ಲಿ ನಾವು ಯಾವತ್ತೂ ರೊಟೇರಿಯನ್ರು ನಮ್ಮ ಆಸೆ ಆಕಾಂಕ್ಷೆಗಳನ್ನು ಪೂರೈಸುವುದಿಲ್ಲ. ಹಾಗೆ ಕೊನೆಯದಾಗಿ ಮೋಕ್ಷ ಅಂತ ಹೇಳಿದ್ರೆ ಮುಕ್ತಿ, ಅದನ್ನೆಲ್ಲ ನಾವು ಪಡೀಲಿಕ್ಕೆ ಉತ್ಸುಕರಾಗಿರ್ತೇವೆ. ಯಾಕಂದ್ರೆ ನಮ್ಮ ಕೊನೆಯ ಗುರಿ ಅದಾಗಿರ್ತದೆ. ಆದ್ದರಿಂದ ನಾವು ರೊಟೇರಿಯನ್ರಿಗೆ ಯಾವ ಸಾಧು ಸಂತರು ಕೂಡ ಸರಿಸಮಾನರಲ್ಲ, ಅವರಿಂದ ನಾವು ಸ್ವಲ್ಪ ಶ್ರೇಷ್ಠರು ಅಂತ ಹೇಳುವ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸ್ನೇಹಿತರೆ, ಜೀವನದಲ್ಲಿ ನಾವು ಆಸ್ತಿ, ಮನೆ, ಮಠ, ಸಂಪತ್ತು, ದುಡ್ಡು ಎಲ್ಲವನ್ನು ಸಂಪಾದಿಸ್ತೇವೆ. ಆದರೆ ಅದು ಕೊನೆಯ ಕ್ಷಣದಲ್ಲಿ ಯಾವುದೂ ನಮ್ದಲ್ಲ. ಎಲ್ಲಿವರೆಗೆ ಅಂತ ಹೇಳಿದ್ರೆ ನಮ್ಮ ಮನೆಯದ್ದು ನಮ್ದಲ್ಲ, ನಮ್ಮ ಸಂಪತ್ತೂ ನಮ್ದಲ್ಲ. ನಾವು ಸತ್ತ ಮೇಲೆ ಅದು ನಮಗೆ ಸಿಕ್ಕುವುದಿಲ್ಲ. ಎಲ್ಲಿವರೆಗೆ ಅಂತ ಹೇಳಿದ್ರೆ ಮನೆ, ಮಠ ಯಾವುದಿದ್ರೂ ಅದು ನಮ್ಮದಲ್ಲ. ನಮ್ಮ ಮಕ್ಕಳು, ಹೆಂಡತಿ ಮಕ್ಕಳು, ಸಂಬಂಧಿಕರು ಅದನ್ನು ಅನುಭವಿಸ್ಬೋದು. ಈ ದೇಹವೂ ನಮ್ಮದಲ್ಲ. ಸತ್ತ ಮೇಲೆ ಈ ದೇಹವು ಸುಟ್ಟು ಬೂದಿಯಾಗಿ ಹೋಗ್ತದೆ, ಅದೂ ನಮ್ಮದಲ್ಲ. ಕೊನೆಗೆ ನೋಡಿದರೆ ಈ ಆತ್ಮವೂ ನಮ್ಮದಲ್ಲ, ಅದು ಕೂಡ ಪರಮಾತ್ಮನಲ್ಲಿ ಲೀಲೆ ಆಗ್ತದೆ. ಕೊನೆಗೆ ಉಳಿಯುವಂತಹದ್ದು ನಾವು ಜೀವಂತವಾಗಿರುವಾಗ ಜೀವನದಲ್ಲಿ ಆ ಸುಂದರ ಕ್ಷಣಗಳು, ಜೀವನದಲ್ಲಿ ಇರುವಾಗ ಮಾಡಿದಂಥ ಒಳ್ಳೆಯ ಕೆಲಸಗಳು ಮಾತ್ರ, ಆ ಕ್ಷಣಗಳು ಮಾತ್ರ ನಮ್ಮದು ಅಂತ ಹೇಳುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ಸ್ನೇಹಿತರೆ, ಕೊನೆಯದಾಗಿ when you change your focus from competition to contribution, your life will become the celebration. Don't try to defeat people, just their heart. ಯಾಕಂತ ಹೇಳಿದ್ರೆ ಇವತ್ತು ನಾವು ಜನರನ್ನು ಸೋಲಿಸಲಿಕ್ಕೆ ಇನ್ನೊಬ್ಬರಿಂದ ನಾನು ಮೇಲು ಅಂತ ಹೇಳುವ ಭಾವನೆಯಿಂದ ಇರ್ತೇವೆ. ಅದು ಒಳ್ಳೆಯದಲ್ಲ. ಮನಸ್ಸನ್ನು ಸೋಲಿಸಬೇಕು. ಅವರ ಮನಸ್ಸನ್ನು ಸೋಲಿಸಿದರೆ ಮಾತ್ರ ಅದರಿಂದ ನಿಮ್ಮದು ಯಶಸ್ವಿ ಸಿಗ್ತದೆ ಅಂತ ಹೇಳುವ ಮಾತನ್ನು ಕೇಳುತ್ತಾ, ರೋಟರಿಯಲ್ಲಿ ಕೆಲವು ಸರ್ತಿ ಅಧ್ಯಕ್ಷರಾದವರಿಗೆ ಈ ಸಂದರ್ಭದಲ್ಲಿ ಈಗ ನಮ್ಮ KR ಶೆಟ್ಟಿ ಅವರು 2 ಸರ್ತಿ ಅಧ್ಯಕ್ಷರಾಗಿದ್ದಾರೆ. ಅಧ್ಯಕ್ಷನಾದವನಿಗೆ, ಒಂದು ಕ್ಲಬ್ಬನ್ನು ಮುನ್ನಡೆಸಿದವನಿಗೆ ಆ ನಾಯಕತ್ವದ ಸಮಯದಲ್ಲಿ ಹಲವಾರು ಕಷ್ಟಗಳು ಬರ್ತದೆ. ಆಗ nobody notices your tears, nobody notices your sadness, nobody notices your pain, but all these people, they all notices your mistake. ರೋಟರಿಯಲ್ಲಿ ನಾವು ಏನೇ ಒಂದು ಸಣ್ಣ ಕೆಲಸ ಮಾಡಿದರೂ ಕೂಡ ಜನ ಅದನ್ನು ಪಕ್ಕನೆ ಗುರುತಿಸ್ತಾರೆ. ನಮ್ಮ ಕಷ್ಟ ಸುಖಗಳಲ್ಲಿ ಕುಶವನ್ನು ಅವರು ಅಷ್ಟು ಸುಲಭವಾಗಿ ಗುರುತಿಸಿಲ್ವಂಥ ಮಾತನ್ನು ಹೇಳುತ್ತಾ, ಈ ಸಂದರ್ಭದಲ್ಲಿ ರೋಟರಿ ಕ್ಲಬ್ ದೇರಳಕಟ್ಟೆಯ 10 ವರ್ಷದ ಈ ಸಮಾರಂಭದಲ್ಲಿ ಭಾಗವಹಿಸಲು ತುಂಬ ಸಂತೋಷಪಟ್ಟು, ಇನ್ನೂ ಈ ಕ್ಲಬ್ಬು ಮುಂದಿನ ವರ್ಷಗಳಲ್ಲಿ ಹೆಚ್ಚಿನ ಕೆಲಸವನ್ನು ಮಾಡಲಿ. ಯಾಕಂತ ಹೇಳಿದ್ರೆ ಈಗಾಗಲೇ ರೋಟರಿ ಕ್ಲಬ್ ದೇರಳಕಟ್ಟೆ JP ರೈ ಅವರು, ನನ್ನ JP ರೈ ಅವರು ಅಧ್ಯಕ್ಷರಾಗಿರುವಾಗ ಜಿಲ್ಲೆಯಲ್ಲಿ ಉತ್ತಮ ಕ್ಲಬ್ ಅಂತ ಹೇಳುವಂಥ ಪ್ರಶಸ್ತಿಯನ್ನು ಕೂಡ ಪಡೆದುಕೊಂಡಿದೆ. ಅದರಿಂದ ಜಿಲ್ಲೆಯಲ್ಲಿಯೇ ಒಂದು ಛಾಪನ್ನು ಮೂಡಿಸಿದಂಥ ಕ್ಲಬ್ ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಇನ್ನು ಮುಂದೆ ಕೂಡ ಈ ಕ್ಲಬ್ಬು ಜಿಲ್ಲೆಯಲ್ಲಿ ಒಂದು ಉತ್ತಮ ಕ್ಲಬ್ ಆಗಿ ಹೊರಹೊಮ್ಮಲಿ ಅಂತ ಹಾರೈಸುತ್ತಾ, ಅವಕಾಶಕ್ಕಾಗಿ ಒಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ದೇರಳಕಟ್ಟೆಗೆ ಒಂದು ಸಂಭ್ರಮದ ದಿನ ಇವತ್ತು. 10 ವರ್ಷಗಳನ್ನು ಪೂರೈಸಿದಂತಹ ಸುಸಂದರ್ಭ. ಈ ಒಂದು ದಶಮಾನೋತ್ಸವದ ಆಚರಣೆಯ ಸಂದರ್ಭದಲ್ಲಿ ನಮ್ಮ ಜೊತೆ ವೇದಿಕೆಯಲ್ಲಿ ಈ ಒಂದು ಕ್ಲಬ್ಬಿನ ಸ್ಥಾಪನೆಗೆ ಕಾರಣಕರ್ತರಾದ GS MPH ರೊಟೇರಿಯನ್ ಡಾಕ್ಟರ್ ದೇವದಾಸ್ ರೈ ಅವರೇ, ನಮ್ಮ ಜಿಲ್ಲಾ ಗವರ್ನರ್ ಆಗಿರ್ಲಿಕ್ಕಂತ ಇದ್ದಂತಹ
ನಮ್ಮ ರೋಟೇರಿಯನ್ MPH ಪಿ ರೋಹಿನಾಥ್ರವರೇ, ನಮ್ಮ ಅಸಿಸ್ಟೆಂಟ್ ಗವರ್ನರ್ ರಾಜೇಂದ್ರ ಕಲ್ಬಾವಿ ಅವರೇ, ನಮ್ಮ ದಶಮಾನೋತ್ಸವ ಸಮಿತಿಯ ಅಧ್ಯಕ್ಷರಾದ ರೋಟೇರಿಯನ್ PD ಶೆಟ್ಟಿ ಅವರೇ, ನಮ್ಮ ಕಾರ್ಯದರ್ಶಿಯವರಾದ JP ರೈ ಅವರೇ, ಬರುವಂತಹ ಅವಧಿಯಲ್ಲಿ ಅಧ್ಯಕ್ಷರಾಗಿರ್ತಕ್ಕಂತಹ ನಮ್ಮ ಪುರುಷೋತ್ತಮ ಅಂಚನ್ರವರೇ, ವೇದಿಕೆಯ ಮುಂಭಾಗದಲ್ಲಿ ನಮ್ಮ ಗೌರವಾನ್ವಿತ PDG ಕೃಷ್ಣ ಶೆಟ್ಟಿ ಅವರೇ, DGN ರಂಗನಾಥ್ ಭಟ್ ಅವರೇ, ವೇದಿಕೆ ಎಂಬುದು ಎಲ್ಲ ನಮ್ಮ ಜಿಲ್ಲಾ ನಾಯಕರೇ, ನೆರೆಹೊರೆಯ ಕ್ಲಬ್ಗಳ ಅಧ್ಯಕ್ಷ ಕಾರ್ಯದರ್ಶಿಗಳೇ, ಬಹಳ ಮುಖ್ಯವಾಗಿ ಅತ್ಯಂತ ಪ್ರತಿಭಾನ್ವಿತ ವ್ಯಕ್ತಿಗಳಾದಂತಹ ನಮ್ಮ ಭಾಸ್ಕರ ಕುಕ್ಕೋಲಿ ಅವರೇ, ತೋನ್ಸೆ ಪುಷ್ಕಲ್ ಕುಮಾರ್ ಅವರೇ, ನಮ್ಮ ಜಿಲ್ಲಾ ಪಂಚಾಯತ್ ಸದಸ್ಯರಾದ ದಲ್ನಾಸ್ಮಿ ಗಟ್ಟಿ ಅವರೇ, ನಮ್ಮೆಲ್ಲ ಸ್ಥಾಪಕ ಸದಸ್ಯರೇ, ಹೆಚ್ಚೇನು ಮಾತನಾಡದೆ ರೋಟರಿ ಕ್ಲಬ್ ದೇರಳಕಟ್ಟೆ ನಡೆದು ಬಂದಂತಹ ಆ 10 ವರ್ಷಗಳ ದಾರಿಯ ಹಲವಾರು ವಿಚಾರಗಳನ್ನು ವೇದಿಕೆಯಲ್ಲಿ ಎಲ್ಲರೂ ಕೂಡ ಬಹಳ ಒಳ್ಳೆಯ ರೀತಿಯಲ್ಲಿ ಕೊಂಡಾಡಿದ್ದಾರೆ. ಈ ಸಂದರ್ಭದಲ್ಲಿ ಕ್ಲಬ್ನ ಅಧ್ಯಕ್ಷನಾಗಿ ಬೇರೆ ಬೇರೆ ರೀತಿಯಲ್ಲಿ ಇವತ್ತು ರೋಟರಿ ಕ್ಲಬ್ ದೇರಳಕಟ್ಟೆ ಈ ಭಾಗದಲ್ಲಿ ಸಮಾಜಮುಖಿ ಕಾರ್ಯಗಳನ್ನು ಮಾಡೋದು ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ಕಳೆದ 10 ವರ್ಷಗಳಲ್ಲಿ ನಾನು ವಿಶೇಷವಾಗಿ ನಮ್ಮ ಸ್ಥಾಪಕ ಅಧ್ಯಕ್ಷರಾದಂತಹ ಚಾರ್ಟರ್ ಪ್ರೆಸಿಡೆಂಟ್ ಲೇಟ್ ಡಾಕ್ಟರ್ ಅರುಣಾಚಲಮ್ಮನ್ನು ಕೂಡ ಅತ್ಯಂತ ಭಕ್ತಿಪೂರ್ವಕವಾಗಿ ಸಂದರ್ಭದಲ್ಲಿ ಸ್ಮರಿಸುತ್ತಾ, ಆ ಬಳಿಕ ನಮ್ಮ ಅವರ ಜೊತೆ ಕಾರ್ಯದರ್ಶಿಯಾಗಿ ಬಹಳ ಉತ್ತಮ ಕೆಲಸ ಮಾಡಿದಂತಹ ಗೌರವಾನ್ವಿತ KS ಬಾಬುರವರು ನಮ್ಮ ಜೊತೆ ಇದ್ದಾರೆ. ಆ ಬಳಿಕ ಈ ಕ್ಲಬ್ಬನ್ನು ಬಹಳ ಉತ್ತಮವಾಗಿ ನಡೆಸಿದಂತಹ ಡಾಕ್ಟರ್ ಮಕ್ಕನ್ನವರು, ಪುನಃ ಕಾರ್ಯದರ್ಶಿಯಾಗಿ KS ಬಾಬುರವರು, ಆ ಬಳಿಕ ಕ್ಲಬ್ಬನ್ನು ನಡೆಸಿದವರು 2009-10ರಲ್ಲಿ ಡಾಕ್ಟರ್ ಸುಬ್ರಹ್ಮಣ್ಯಂರವರು ನಮ್ಮ ಜೊತೆ ಇದ್ದಾರೆ. KS ಬಾಬು ಕಾರ್ಯದರ್ಶಿ ಆಗಿದ್ದರು. ಬಳಿಕ 2010-11 ನನ್ನ ಮದುವೆಯ 10ನೇ ವರ್ಷದ ಸುಸಂದರ್ಭದಲ್ಲಿ ನನ್ನನ್ನು ಈ ಕ್ಲಬ್ಬಿನ ಅಧ್ಯಕ್ಷನಾಗಿ 2010-11ರಲ್ಲಿ ಈ ಒಂದು ಕ್ಲಬ್ಬಿಗೆ ಅಧ್ಯಕ್ಷನಾಗಿ ಆಯ್ಕೆಯಾಗಿ ನನ್ನ ಧರ್ಮಪತ್ನಿ ಸೌಮ್ಯ ಶೆಟ್ಟಿ ನನ್ನ ಜೊತೆ ಕಾರ್ಯದರ್ಶಿಯಾಗಿ ನಾವು ಕೆಲಸ ಮಾಡಿದ್ದೇವೆ. ಆ ಬಳಿಕ 2011-12ರಲ್ಲಿ ರೋಟೇರಿಯನ್ PD ಶೆಟ್ಟಿ ಅವರ ಅಧ್ಯಕ್ಷರಾಗಿ ನಮ್ಮ DN ರಾಘವರವರು ಕಾರ್ಯದರ್ಶಿಯಾಗಿ ಬಹಳ ಉತ್ತಮ ರೀತಿಯಲ್ಲಿ ಕ್ಲಬ್ಬನ್ನು ನಡೆಸಿದ್ದಾರೆ. ಆ ಬಳಿಕ 2012-13ರಲ್ಲಿ ನಿವೃತ್ತ ಸೇನಾನಿಯಾಗಿ ಬಹಳ ಉತ್ತಮವಾದ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಂತಹ ಗೌರವಾನ್ವಿತ ರೋಟೇರಿಯನ್ ವಿಕ್ರಮ್ ದತ್ತಾರವರು ಅಧ್ಯಕ್ಷರಾಗಿ, ಲತೀಶ್ ಎಂ ಪೂಜಾರಿ ಅವರು ಕಾರ್ಯದರ್ಶಿಯಾಗಿ ಬಹಳ ಉತ್ತಮ ರೀತಿಯಲ್ಲಿ ಕ್ಲಬ್ಬನ್ನು ನಡೆಸಿದ್ದಾರೆ. 2013-14ರಲ್ಲಿ ಮತ್ತೆ ನಮ್ಮ KS ಬಾಬುರವರು ಕ್ಲಬ್ಬಿನ ಅಧ್ಯಕ್ಷರಾಗಿ, ಜೊತೆಗೆ ರಮೇಶ್ ಪರಡಿ ಅವರು ಕಾರ್ಯದರ್ಶಿಯಾಗಿ ಕ್ಲಬ್ಬನ್ನು ನಡೆಸಿಕೊಂಡು, ಬಳಿಕ 2014-15ರಲ್ಲಿ ನಮ್ಮ ನಿವೃತ್ತ ಸೇನಾನಿ, ನಾನು ಯಾವಾಗಲೂ ಹೇಳಿಕೊಂಡು ರೋಟರಿ ಕ್ಲಬ್ ದೇರಳಕಟ್ಟೆಗೆ ಒಂದಿಬ್ಬರು ಬಲಿಷ್ಠರಾದಂಥ ವೀರ ಯೋಧರಿದ್ದಾರೆ ಅಂತೇಳಿ, ರೋಟೇರಿಯನ್ ವಿಕ್ರಮ್ ದತ್ತ ಮತ್ತು ರೋಟೇರಿಯನ್ JP ರೈ ಅವರು, ಜೊತೆಗೆ ಅವರಿಗೆ ಶ್ರೀಪ್ರಸಾದ್ ಆಳ್ವಾರವರು ಕಾರ್ಯದರ್ಶಿಯಾಗಿ, ಆ ಬಳಿಕ 2015-16ರಲ್ಲಿ ಮತ್ತೆ DN ರಾಘವರವರು ಅಧ್ಯಕ್ಷರಾಗಿ, ಚಂದ್ರಶೇಖರ್ ಕಾರ್ಯದರ್ಶಿಯಾಗಿ, ಆ ನಂತರ 2016-17ರಲ್ಲಿ ರೋಟೇರಿಯನ್ NT ರಾಮಕೃಷ್ಣ ನಾಯಕ್ ಮತ್ತು ನಮ್ಮ ಚಂದ್ರಶೇಖರ್ ಹೆಣ್ಣಾಲ್ರವರು ಬಹಳ ಉತ್ತಮ ರೀತಿಯಲ್ಲಿ ಈ ಕ್ಲಬ್ಬನ್ನು ನಡೆಸಿ ಮತ್ತೆ 10ನೇ ವರ್ಷಕ್ಕೆ ಪುನಃ 2ನೇ ಬಾರಿಗೆ ನನ್ನ ಗೌರವಾನ್ವಿತ ರೋಟರಿ ಸದಸ್ಯರು ಮತ್ತೊಮ್ಮೆ ಅಧ್ಯಕ್ಷರಾಗಿ ಆಯ್ಕೆ ಮಾಡಿ ಈ ಸಂದರ್ಭದಲ್ಲಿ ನಿಮ್ಮ ಜೊತೆ ನಿಂತು ಈ ಒಂದು ದಶಮಾನೋತ್ಸವ ಸಂದರ್ಭದಲ್ಲಿ ಮಾತನಾಡುವಂಥ ಅವಕಾಶವನ್ನು ಕೊಟ್ಟಂಥ ಎಲ್ಲರಿಗೆ ಅಭಿನಂದನೆಗಳನ್ನ ಸಲ್ಲಿಸುತ್ತಾ, ಜೊತೆಗೆ ನಮ್ಮ ಬಹಳ ಮುಖ್ಯವಾಗಿ ಈ ಕ್ಲಬ್ಬಿನ GSR ನಾನು ಆಗಲೂ ಹೇಳಿದ್ದೇನೆ, ಡಾಕ್ಟರ್ ದೇವದಾಸ್ ರೈ ಅವರು, ನಮ್ಮ ಮಾರ್ಗದರ್ಶಕರ ಚಂದ್ರ ಸಡ್ಯಂತವರವರು, ಜೊತೆಗೆ ಆವಾಗ ನಮ್ಮ ಶೇಖರ್ ಶೆಟ್ಟಿ ಅವರ ಒಂದು ಪ್ರೇರೇಪಣೆಯಿಂದ ನಾನು ಕೂಡ 2009ರಲ್ಲಿ 8-9ರಲ್ಲಿ ಈ ಒಂದು ಕ್ಲಬ್ಬಿಗೆ ಸದಸ್ಯನಾಗಿ ಸೇರಿದ್ರಿಂದ ಇವತ್ತು ಯಾಕೆ ಅಂತ ಹೇಳಿದ್ರೆ ಈ ಒಂದು ಕ್ಲಬ್ ಯಾವತ್ತೂ ನಾನು ಹೇಳಲಿಕ್ಕಿದೆ, ಇದು ನನ್ನ ವಿದ್ಯಾಸಂಸ್ಥೆಯಲ್ಲಿ ಉದ್ಘಾಟನೆಗೊಂಡಂತಹ ರೋಟರಿ ಕ್ಲಬ್ ದೇರಳಕಟ್ಟೆ, ನನಗೂ ಕೂಡ ಆ ಒಂದು ಕ್ಲಬ್ಬನ್ನು ನಡೆಸುವಂಥ ಜವಾಬ್ದಾರಿ ಅತ್ಯಂತ ಹೆಚ್ಚು ಇದೆ ಅಂತ ಹೇಳುತ್ತಾ, ಮುಂದಿನ ಅವಧಿಗೆ ನನ್ನ ಆತ್ಮೀಯ ಮಿತ್ರ ಪುರುಷೋತ್ತಮ ಮಾಂಚಂದ್ರವರ ತಂಡ ಈಗಾಗಲೇ ರೆಡಿಯಾಗಿದೆ. ಇದೇ ಸ್ಥಳದಲ್ಲಿ ಬರುವಂಥ ಜುಲೈ ತಿಂಗಳಲ್ಲಿ ಹೊಸ ಒಂದು ತಂಡ ಕಮಿಟಿ ನಮ್ಮ ರೋಟರಿ ಕ್ಲಬ್ಬಿನ ಎಲ್ಲ ಸದಸ್ಯರ ಸಹಕಾರದಿಂದ ಬಹಳ ಉತ್ತಮ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಾವು ಸಮಾಜಮುಖಿ ಸೇವೆ ಕಾರ್ಯಗಳನ್ನು ಮಾಡಲಿಕ್ಕಿದ್ದೇವೆ. ಪುರುಷೋತ್ತಮ ಮಾಂಚಂದ್ರ ಅವರ ತಂಡಕ್ಕೆ ನಾವು ಹೆಗಲು ಕೊಟ್ಟು ಮುಂದಕ್ಕೂ ಕೂಡ ನಮ್ಮ ಈ ಒಂದು ರೋಟರಿ ಕ್ಲಬ್ ಈ ಬಾರಿ 10ನೇ ವರ್ಷ ಮತ್ತೆ ರಜತ ಮಹೋತ್ಸವ, ಶತಮಾನೋತ್ಸವ ಒಟ್ಟು ಈ ಒಂದು ಆಚರಿಸುವಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ
ದೇವರ ಒಂದು ಅನುಗ್ರಹದಿಂದ ಈ ಒಂದು ಸಮಾಜಮುಖಿ ಕಾರ್ಯಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳುವುದರ ಮೂಲಕ ಈ ಒಂದು ದೇರಳಕಟ್ಟೆ ರೋಟರಿ ಕ್ಲಬ್ ಆಗಾಗಲೇ ನಮ್ಮ ಜಿಲ್ಲಾ ನಾಯಕರು ಹೇಳಿದರು, ಸ್ಮಾಲ್ ಕ್ಲಬ್ ಕ್ಯಾಟಗರಿಯಲ್ಲಿ ಇರುವಂಥದ್ದು, ಸಣ್ಣ ಕ್ಲಬ್ಗಳ ಒಂದು ಮಟ್ಟದಲ್ಲಿರುವಂಥ ನಮ್ಮ ರೋಟರಿ ಕ್ಲಬ್ ದೇರಳಕಟ್ಟೆ ಈಗ 28 ಸದಸ್ಯರನ್ನು ಹೊಂದಿದ್ದು ಎಲ್ಲ ಸದಸ್ಯರು ಕೂಡ ನನಗೆ ಬಹಳ ಖುಷಿ. ನಾನು ಹೇಳಲಿಕ್ಕೆ ಉಂಟು, ಯಾವುದೇ ನಾನು ಸುಮಾರು 10-11 ಸಂಘ ಸಂಸ್ಥೆಗಳಲ್ಲಿ ನಾನು ಕೆಲಸವನ್ನು ಮಾಡಿದ್ರೂ ಕೂಡ ರೋಟರಿ ಕ್ಲಬ್ ದೇರಳಕಟ್ಟೆ ನನಗೆ ಬಹಳ ಅಚ್ಚುಮೆಚ್ಚಿನ ಕ್ಲಬ್. ಯಾಕೆ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಒಂದು ರೀತಿಯ ಮನೆಯವರಾಗಿ, ನಮ್ಮೆಲ್ಲ ಅಣ್ಣ ತಮ್ಮಂದಿರಾಗಿ, ಒಂದೇ ಮಕ್ಕಳಾಗಿ ನಾವು ಸೇರುವಂಥದ್ದು ನಿಜವಾಗಿಯೂ ಬಹಳ ಖುಷಿಯನ್ನು ಕೊಡುವಂಥ ವಿಚಾರ. ಆ ಎಲ್ಲ ನನ್ನ ರೋಟರಿ ಕ್ಲಬ್ಬಿನ ಸದಸ್ಯರಿಗೆ ಗೌರವವನ್ನು, ಅದರ ಕುಟುಂಬ ಸದಸ್ಯರಿಗೆ ನಾವು ಯಾವತ್ತೂ ಕೂಡ ಪ್ರತಿ ತಿಂಗಳು ಆ ಕುಟುಂಬ ಸಮ್ಮೇಳನ ಮಾಡುವಂಥ ಸಂದರ್ಭದಲ್ಲಿ ನಮ್ಮೆಲ್ಲ ಕುಟುಂಬದ ಸದಸ್ಯರು ಒಟ್ಟಾಗಿ ಕುಳಿತು ನಮ್ಮ ಕಷ್ಟ ಸುಖಗಳನ್ನ ಮಾತನಾಡುವುದರ ಮೂಲಕ ಒಂದು ರೀತಿಯ ನೆಮ್ಮದಿ, ನಾವು ಬೇರೆ ಬೇರೆ ಕೆಲಸಗಳಲ್ಲಿ ಬಿಸಿ ಶೆಡ್ಯೂಲ್ ಇರುವಂತಹ ಸಂದರ್ಭದಲ್ಲಿ ಈ ಒಂದು ರೋಟರಿ ಕ್ಲಬ್ ಬಂದಾಗ ಒಂದು ರೀತಿಯ ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಗುವಂತಹ ಒಂದು ವಾತಾವರಣ ಕೂಡ ಅಲ್ಲಿ ಸೃಷ್ಟಿಯಾಗುವುದು ನಿಜವಾದ ಕೂಡ ಮೆಚ್ಚತಕ್ಕಂಥದ್ದು. ಇಂತಹ ಒಂದು ಕ್ಲಬ್ಬಿನ, ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆ ಕ್ಲಬ್ಬಿನ ಒಂದು ಸದಸ್ಯನಾಗಿ ಅಧ್ಯಕ್ಷನಾಗಿರುವಂಥದ್ದು ನಂದು ಕೂಡ ಹೆಮ್ಮೆ ಅಂತ ಹೇಳುತ್ತಾ, ಮುಂದಿನ ಎಲ್ಲ ನಮ್ಮ ಸೇವಾ ಕಾರ್ಯಗಳಿಗೆ ಬಹಳ ಮುಖ್ಯವಾಗಿ 5 ಜನ ಪುಣ್ಯಾತ್ಮರನ್ನು ಈ ವೇದಿಕೆಯಲ್ಲಿ ನಾವು ಸನ್ಮಾನ ಮಾಡಿದ್ದೇವೆ. ನಾನು 2010-11ರಲ್ಲಿ ಅಧ್ಯಕ್ಷನಾಗಿದ್ದಾಗ ಪ್ರಾರಂಭವಾದದ್ದು ರೋಟರಿ ಸೇವಾಶ್ರೀ ಪ್ರಶಸ್ತಿಯನ್ನು ಕೊಡುವಂಥದ್ದು. ನಿರಂತರವಾಗಿ ನಾವು ಪ್ರತಿ ವರ್ಷ 5 ಜನರಿಗೆ ಆ ಬೇರೆ ಬೇರೆ ಕ್ಷೇತ್ರಗಳಿಗೆ ಗುರುತಿಸಿ ಅವರನ್ನು ಸನ್ಮಾನವನ್ನು ಮಾಡುತ್ತೇವೆ. ಬಹಳ ಮುಖ್ಯವಾಗಿ ನಮ್ಮ ಶಂಕರಮಣಿಯವರು, ನಮ್ಮ ತೇಜಸ್ವಿ ಕೆ ಅವರು, ಅದೇ ರೀತಿ ಗೋಪಿನಾಥ್ ಕಾಪಿಕಾಡ್ರವರು, ತಾರನಾಥ್ ಕೊಟ್ಟಾರಿ ಅವರು, ಲೋಕನಾಥ್ ಪೂಜಾರಿ ಅವರು ಎಲ್ಲರೂ ಕೂಡ ಅವರವರ ಕ್ಷೇತ್ರದಲ್ಲಿ, ಅದು ಕೂಡ ಆ ಕೃಷಿಕರು BCom ಪದವೀಧರರಾಗಿ ಆ ಕೃಷಿ ಕಾರ್ಯದಲ್ಲಿ ಆ ಸಂದರ್ಭದಲ್ಲಿ ಅಷ್ಟು ಕಷ್ಟಪಟ್ಟು ವಿದ್ಯಾಭ್ಯಾಸನ ಪಡೆದ್ರೂ ಕೂಡ ಆ ಕೃಷಿ ಕೈಂಕರ್ಯವನ್ನು ಬಿಡಲಿಲ್ಲ ಅಂತ ಹೇಳಿದ್ರೆ ಇದು ಬಹಳ ಒಂದು ಸಮಾಜಕ್ಕೆ ದೊಡ್ಡ ಕೊಡುಗೆ ಅಂತ ಹೇಳುತ್ತಾ 5ರನ್ನು ಕೂಡ ನಾನು ಆತ್ಮೀಯವಾಗಿ ವಂದಿಸುತ್ತಾ, ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಸೇರಿ ಈ ಕ್ಲಬ್ಬನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುವ ಅಂತ ಹೇಳುತ್ತಾ, ನಮ್ಮೆಲ್ಲ ಬಹಳ ಮುಖ್ಯವಾಗಿ ನಮ್ಮ ಎಲ್ಲ PDG ಅವರ ಮಾರ್ಗದರ್ಶನ, ನಮ್ಮ ರೋಟೇರಿಯನ್ GSR ಡಾಕ್ಟರ್ ದೇವೇಶ್ ಅವರ ಸತತ ಮಾರ್ಗದರ್ಶನ, ನಮ್ಮೆಲ್ಲ ಜಿಲ್ಲಾ ನಾಯಕರ ಮಾರ್ಗದರ್ಶನ, ಅದೇ ರೀತಿ ನಮ್ಮ ಕ್ಲಬ್ಬಿನ ಎಲ್ಲ ಅಧ್ಯಕ್ಷರ, ನಿರ್ದೇಶಕರ, ಪದಾಧಿಕಾರಿಗಳ, ಸರ್ವ ಸದಸ್ಯರ ಸಹಕಾರದಿಂದ ಈ ಕ್ಲಬ್ ಇವತ್ತು ಇಷ್ಟು ಮಟ್ಟಿಗೆ ಬೆಳಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳುತ್ತಾ, ಮುಂದಿನ ದಿನಗಳಲ್ಲೂ ಕೂಡ ನಾವೆಲ್ಲರೂ ಕೂಡ ಒಟ್ಟಾಗಿ ದುಡಿಯೋಣ ಅಂತ ಹೇಳುತ್ತಾ, ದೇರಳಕಟ್ಟೆ ರೋಟರಿ ಕ್ಲಬ್ ನಮ್ಮ ಇಡೀ ಜಿಲ್ಲೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರನ್ನು ಗಳಿಸಲು ಅಂತ ಹೇಳುತ್ತಾ ಸಹಕರಿಸಿದ ಎಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸುತ್ತಾ ಒಂದೆರಡು ಮಾತುಗಳನ್ನು ನಿಲ್ಲಿಸ್ತೇನೆ. Thank you, Rotarian K.R. Shetty. ಝೋನ್ 2 ಅಸಿಸ್ಟೆಂಟ್ ಗವರ್ನರ್ ರೊಟೇರಿಯನ್ ನವೀನ್ ಕುಮಾರ್ ಅವರು ಕೂಡ ವೇದಿಕೆಗೆ ಬಂದು ದಯವಿಟ್ಟು ಒಂದು ಹೂಗುಚ್ಚನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತೇನೆ. ಇದು ಝೋನ್ 2 ಎಲ್ಲ ಸದಸ್ಯರ ಪರವಾಗಿ 2021ರ ಡಿಸ್ಟ್ರಿಕ್ಟ್ ಗವರ್ನರ್ ನಾಮಿನಿ ರೊಟೇರಿಯನ್ ರಂಗನಾಥ್ ಭಟ್ ಅವರು ದಯವಿಟ್ಟು ವೇದಿಕೆಗೆ ಬಂದು ಎಲ್ಲರ ಪರವಾಗಿ ಒಂದು ನಮ್ಮ ಕ್ಲಬ್ ನೆಕ್ಸ್ಟ್ ಇಯರ್ನ ಡಿಸ್ಟ್ರಿಕ್ಟ್ ಕೌನ್ಸಿಲರ್ PDG ಕೃಷ್ಣ ಶೆಟ್ಟಿ ಇದ್ದಾರೆ, ಅವರು ದಯವಿಟ್ಟು ವೇದಿಕೆಗೆ ಬಂದು ಹೂಗುಚ್ಚನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತೇನೆ. ಬಂದಂಥ ಎಲ್ಲ ಝೋನ್ 2, ಝೋನ್ 3ರ ನಮ್ಮ ಕ್ಲಬ್ಬಿನ ಒಂದೇ ನಿಮಿಷದ ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸುವುದಿಲ್ಲ. ನಮ್ಮ ಸದಸ್ಯರು ಎಲ್ಲರೂ ಆ್ಯನ್ಸ್ ಜಾನ್ಸ್ ಎಲ್ಲರೂ ಒಂದು ವೇದಿಕೆಗೆ ಬಂದು ಒಂದು ಸಮೂಹ ಛಾಯಾಚಿತ್ರಕ್ಕೆ ತಾವೆಲ್ಲರೂ ಭಾಗಿಗಳ Good evening. I have great pleasure in thanking our chief guest, Rotarian Rohinath, for making it convenient and to be with us and given a very good message of the life, how to be a Rotarian, how to be an individual, and how to attain the moksha as such. I have great pleasure in thanking him. I thank on behalf of the Rotary Club, Rotarian Rajendra Kalbavi, for his inspiring speech
kindle the confidence of the individual and make ourselves a good human being. And I thank all Rotarians who have participated, who have witnessed our 10 years program, and which has been made a mark in the history of Rotary Club of Derlakatta. And I thank the President, I thank the past District Governor Devadas Rai, who is helping us both in front and from back to take this club to the higher level. And I thank all the guests for bearing with us and sharing our pleasure. Thank you, one and all. I thank the press and media who are taking our news to the public and recognizing us. Thank you, one and all. 5 ನಿಮಿಷ ಒಂದು ವಿಡಿಯೋ ಚಿತ್ರ 5 ನಿಮಿಷ
Shake your body, girl. बदल गया।